ಮುಂಬಯಿಯ ಚಾರ್ಕೋಪ್ ಕನ್ನಡಿಗರ ಬಳಗದ ಕಾಂದಿವಲಿಯ 18ನೇ ವಾರ್ಷಿಕೋತ್ಸವ, ಶಾರದಾ ಪೂಜೆ ಹಾಗೂ ಸಾಂಸ್ಕೃತಿಕ ಸಂಭ್ರಮ ಸೆಪ್ಟೆಂಬರ್ 24ರಂದು ಮುಂಬಯಿಯ ಕಾಂದಿವಲಿ ಪಶ್ಚಿಮದ ಸೆಕ್ಟರ್ 6ರ ಹರಿಯಾಣ ಭವನ ಸಭಾಗೃಹದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಚಾರ್ಕೋಪ್ ಕನ್ನಡಿಗರ ಬಳಗದ ಅಧ್ಯಕ್ಷರಾದ ಮಂಜುನಾಥ ಜಿ ಬನ್ನೂರು ಅವರ ನೇತೃತ್ವದಲ್ಲಿ ಶಾರದಾ ಪೂಜೆ, ಭಜನೆ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ, ಸನ್ಮಾನ ಹಾಗೂ ಗೌರವಾರ್ಪಣೆ ನೆರವೇರಿತು. ಕನ್ನಡಿಗರ ಬಳಗದ ಅಧ್ಯಕ್ಷರಾದ ಮಂಜುನಾಥ ಜಿ ಬನ್ನೂರು ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ಈ ಸಭಾ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಬಂಟರ ಸಂಘದ ದಿವಾಕರ್ ಶೆಟ್ಟಿ ಇಂದ್ರಾಳಿ, ಮುಂಬೈ ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷ ನಿತ್ಯಾನಂದ ಡಿ ಕೋಟ್ಯಾನ್, ಜೋಗೇಶ್ವರಿ ದಹಿಸರ್ನ ಬಂಟರ ಸಂಘದ ಪ್ರಾದೇಶಿಕ ಸಮಿತಿಯ ಸಂಚಾಲಕ ಮನೋಹರ್ ಎನ್ ಶೆಟ್ಟಿ, ಮೊಗವೀರ ಬ್ಯಾಂಕಿನ ಕಾರ್ಯಾಧ್ಯಕ್ಷ ಸದಾನಂದ ಎ ಕೋಟ್ಯಾನ್, ಬಾಂದ್ರದ ಶ್ರೀ ಧರ್ಮಶಾಸ್ತ್ರಿ ಭಕ್ತವೃಂದದ ಅಧ್ಯಕ್ಷರಾದ ರಾಮಣ್ಣ ದೇವಾಡಿಗ, ವಿಶೇಷ ಅತಿಥಿಯಾಗಿ ಡಾಕ್ಟರ್ ತೋನ್ಸೆ ವಿಜಯಕುಮಾರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಕನ್ನಡ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಬನ್ನೂರು ದೀಪ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಂಬೈ ಚಾರ್ಕೋಪ್ ಕನ್ನಡಿಗರ ಬಳಗದ ಕಾಂದಿವಲಿಯ 18ನೇ ವಾರ್ಷಿಕೋತ್ಸವದಲ್ಲಿ ಪ್ರತಿ ವರ್ಷ ನೀಡುತ್ತಿದ್ದ ಅಡ್ಯಾರು ನಡಿಗುತ್ತು ತಿಮ್ಮಪ್ಪ ಶೆಟ್ಟಿ ಪ್ರಶಸ್ತಿಯನ್ನ ಸಾಂತಾಕ್ರೂಸ್ ಕನ್ನಡ ಸಂಘದ ಅಧ್ಯಕ್ಷರು, ಸಮಾಜ ಸೇವಕರು ಆದ ಎಲ್ವಿ ಅಮೀನ್ ಅವರಿಗೆ ನೀಡಲಾಯಿತು. ಕೆಕೆ ಸುವರ್ಣ ಪ್ರಶಸ್ತಿಯನ್ನ ಹಿರಿಯ ರಂಗನಟ ಮತ್ತು ನಿರ್ದೇಶಕ ಸುಂದರ ಮೂಡಬಿದ್ರೆ ದಂಪತಿಯವರಿಗೆ ನೀಡಿ ಗೌರವಿಸಲಾಯಿತು. ಶ್ರೀಮತಿ ಭಾರತಿ ಕೊಡ್ಲೇಕರ್ ಪ್ರಶಸ್ತಿಯನ್ನ ರಂಗನಟಿ ರೂಪಾ ವಿ ಭಟ್ ಅವರಿಗೆ ಪ್ರದಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಂಘ ಮೀರಾ ಕೋಡಿದ್ರ ಅಧ್ಯಕ್ಷ ಉದಯ್ ಹೆಗ್ಡೆ, ವಸಾಯಿ ಕರ್ನಾಟಕ ಸಂಘದ ಅಧ್ಯಕ್ಷ ಒಪಿ ಪೂಜಾರಿ, ಸಮಾಜ ಸೇವಕ ಪುರೋಹಿತ ಧನಂಜಯ್ ಶಾಂತಿ, ಚಲನಚಿತ್ರ ನಟಿ ರೇಷ್ಮಾ ಶೆಟ್ಟಿ ಮತ್ತು ವಿಜಯ್ ಕುಮಾರ್ ಶೆಟ್ಟಿ ಇವರನ್ನ ಗೌರವಿಸಿ ಅಭಿನಂದಿಸಲಾಯಿತು. ಸಭೆಯಲ್ಲಿ ವಿವಿಧ ಸಂಘಟನೆಯ ಗಣ್ಯರು ಉಪಸ್ಥಿತರಿದ್ದರು. ಗಣ್ಯರಾದ ಪದ್ಮನಾಭ ಪಯ್ಯಡೆ, ಸುರೇಂದ್ರ ಕುಮಾರ್ ಹೆಗಡೆ, ಮುಂಡಪ್ಪ ಪಯ್ಯಡೆ, ವಿಜಯ್ ಭಂಡಾರಿ, ಸಂಜೀವ ಶೆಟ್ಟಿ, ವಿವೇಕ್ ಕೊಡ್ಲೇಕರ್, ಹರೀಶ್ ಶೆಟ್ಟಿ, ಕರುಣಾಕರ್ ಕಾಪು, ಸುರೇಶ್ ಶೆಟ್ಟಿ ಕೇದಗೆ, ಭೋಜಾ ಶೆಟ್ಟಿ ಕೇದಗೆ, ಸುಕುಮಾರ್ ಶೆಟ್ಟಿ, ದೇವದಾಸ್ ಕುಲಾಲ್, ಶಾಂತಿ ಭಟ್, ರಮೇಶ್ ಶೆಟ್ಟಿ ಪಯ್ಯಡೆ, ಕೃಷ್ಣ ಶೆಟ್ಟಿ ಮೊದಲಾದ ಗಣ್ಯರನ್ನ ಗೌರವಿಸಲಾಯಿತು. ಸಂಘದ ಸದಸ್ಯರಿಂದ ಹಾಗೂ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. ಚಾರ್ಕೋಪ್ ಕನ್ನಡಿಗರ ಬಳಗದ 18ನೇ ವಾರ್ಷಿಕೋತ್ಸವ ಮಹಾನಗರಿಯಲ್ಲಿ ಸಂಘದ ಸದಸ್ಯರನ್ನ ಒಳಗೊಂಡು ಅದ್ಧೂರಿತನದೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು.
ಸಾರ್ವಭೌಮ ಸರ್ವಾಯು ಶಾಂತಾದ ಪ್ರಾರದಾದ ಪೃಥಿವ್ಯೈ ಸಮುದ್ರ ಪರ್ಯಂತಾಯ ಏಕರಾಳಿದಿ ತದಪೇಶ ಶ್ಲೋಕೋ ವಿಗೀತೋ ಮರತ ಪರಿವೇಶರೋ ಮೃತಸ್ಯಾವತನ ಗೃಹೇ ಆವೀಕ್ಷಿತಸ್ಯ ಕಾಮ ಪ್ರೇರು ವಿಶ್ವೇ ದೇವಾ ಸಭಾ ಸದ ಇತಿ ತ್ರಿಗುಣಾತ್ಮಕರಮೇಶ್ವರದೇವಿ ಹಾಗೆ ಸ್ಥಾಪನೆ ಮಾಡಿದಂತ ಶಾರದಾ ದೇವಿ ಸರಸ್ವತಿ ದೇವರಲ್ಲಿ ಎಲ್ಲರೂ ಕೈ ಮುಗಿದು ಮಾಡುವ ಪ್ರಾರ್ಥನೆ ಶುಭ ಮುಹೂರ್ತ ಶುಭಗಳಿಗೆ ದೇವರಿಗೆ ಗುರುತಿದ್ದ ವಿಷಯ ಚಾರುಕೋಪ ಕನ್ನಡಿಗರ ಬಲಗ ಪ್ರತಿ ವರ್ಷ ಮಾಡುವ ಹಾಗೆ ಈ ವರ್ಷ 18ನೇ ವರ್ಷದ ಮಹಾಪೂಜೆ ಇವತ್ತಿನ ಶುಭ ಮುಹೂರ್ತದಲ್ಲಿ ಬೆಳಗಿನ ಶುಭ ಮುಹೂರ್ತದಲ್ಲಿ ಮಾಡುವ ಹಾಗೆ ಪ್ರತಿ ವರ್ಷ ಮಾಡುವಾಗ ಈ ವರ್ಷ ಕೂಡ ಮಾಡಬೇಕು. ಹಾಗೆ ಧಾರ್ಮಿಕ ವಿಧಿವಿಧಾನ, ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಗೆ ಭಜನಾ ಕಾರ್ಯಕ್ರಮ, ಹಾಗೆ ಮಾಧ್ಯಮ ಕಾಲದಲ್ಲಿ ಅನ್ನ ಸಂತರ್ಪಣೆ ಪ್ರತಿ ವರ್ಷ ಮಾಡುವ ಹಾಗೆ ಇವತ್ತಿನ ಶುಭ ಬ್ರಾಹ್ಮಣರು ಕರೆಸಿಕೊಂಡು ಬೆಳಗಿನ ಶುಭ ಮುಹೂರ್ತದಲ್ಲಿ ಶಾರದಾದೇವಿಗೆ ಭವ್ಯ ಮಂಟಪ ಸ್ಥಾಪನೆಗೊಂಡು ಶಾರದಾದೇವಿ ಷೋಡಶೋಪಚಾರ ಪೂಜಾ ಅರ್ಪಣೆ ಮಾಡಿದರೆ ಹಾಗೆ ಬ್ರಾಹ್ಮಣರು ಹಾಕಿದಂತಹ ಮಂಡಲದಲ್ಲಿ ಹೇಳಿದಂತಹ ಮಂಡಲವನ್ನು ಮಾಡಿದಂತಹ ಮಂಡಲದಲ್ಲಿ ಹೇಳಿದಂತಹ ಮಂತ್ರತಂತ್ರದಲ್ಲಿ ಮಾಡಿದಂತಹ ಪೂಜಾ ಪುರಸ್ಕಾರದಲ್ಲಿ ಬ್ರಾಹ್ಮಣ ಮುಖಾಂತರ ಹಾಗೆ ಯಜಮಾನರನ್ನು ಕೂತು ಮಾಡಿದಂತಹ ಶ್ರದ್ಧಾಭಕ್ತಿಯಲ್ಲಿ ಹಾಗೆ ಎಲ್ಲರೂ ಭಕ್ತಾತ್ಮ ಮಾಡಿದಂತಹ ಶ್ರದ್ಧಾ ಸ್ವೀಕಾರ ಮಾಡಿಕೊಡಬೇಕು. ಹಾಗೆ ಮಾಡಿದಂತಹ ಈ ಶಾರದಾ ಪೂಜೆ ಆ ಪುಣ್ಯ ಫಲವಾಗೊಂಡ ಸೇವೆ ಮಾಡಿ ಕೊಟ್ಟಂತಹ ಅನುಗ್ರಹದಲ್ಲಿ ಶಾರದಾದೇವಿಯ ಅನುಗ್ರಹದಲ್ಲಿ ಎಲ್ಲರಿಗೂ ಅವರವರ ಜಾತಕ ಸೂಚಿತ ಕುಂಡಲಿ ಸೂಚಿತಾದೇನಾದ ಅರಿಷ್ಟ ಭಾಗದಲ್ಲಿ ಸರ್ವ ನಿವಾರಣೆ ಮಾಡಿಕೊಡಬೇಕು. ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯ ಧನ ಧಾನ್ಯ ಸಂತತಿ ಸಂಪರ್ಕ ದೇವರ ಅನುಗ್ರಹದಲ್ಲಿ ಪ್ರಾಪ್ತಿಯಾಗಬೇಕು. ದೇವರ ಮಹಾದೇವರ ಆಶೀರ್ವಾದದಿಂದ ಎಲ್ಲರಿಗೂ ಇನ್ನು ಮುಂದೆ ಕೂಡ ಈಗ ದೇವರ ಪೂಜಾ ಪುರಸ್ಕಾರ ಹೋಮ ಹವನ ಸಂತರ್ಪಣೆ ಕೈಯಲ್ಲಿ ಮಾಡುವ ಹಾಗೆ ಮಾಡಿಕೊಡುವ ಹಾಗೆ ದೇವರು ತನು ಮನ ಧನ ಶಕ್ತಿ ಕೊಡಲಿ. ಹಾಗೆ ಈ ಚಾರ್ಕೋಪ್ ಕನ್ನಡ ಬರಗ ಭಜನಾ ಮಂಡಳಿ ಹಾಗೆ ಎಲ್ಲರಿಗೂ ಆ ದೇವರ ಶಾರದಾ ದೇವಿಯ ಅನುಗ್ರಹ ಸಿಗಲಿ. ಎಲ್ಲರಿಗೂ ಆ ದೇವರ ಅನುಗ್ರಹದಿಂದ ಎಲ್ಲರ ಕುಟುಂಬ ಉತ್ತರೋತ್ತರ ಕಲ್ಯಾಣವಾಗಲಿ. ಒಪ್ಪುವಂತೆ ಕೊಡಲಿಲ್ಲವೇನೋ ಸತ್ಯನಯನಾಗಿ ಪುರಂದರ ವಿಠಲ ಪತಿಯ ವೆಂಕಟ ನಾನೇನ ಮಾಡಿದೆನೋ ರಂಗಯ್ಯ ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ
ಬಂಟರ ಸಂಘ ಮುಂಬಯಿಯ ದಕ್ಷಿಣ ವಲಯದ ಸ್ಥಳೀಯ ಸಮಿತಿಯ ಸಮನ್ವಯಕರಾದ ಹಾಗೂ ಡೊಂಬೈಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಶ್ರೀ ದಿವಾಕರ್ ಟಿ ಶೆಟ್ಟಿ ಇಂದ್ರಾಳಿ, ಬಿಲ್ಲವರ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಶ್ರೀ ನಿತ್ಯಾನಂದ್ ಡಿ ಕೋಟ್ಯಾನ್, ಬಂಟರ ಸಂಘ ಮುಂಬೈ ಜೋಗೇಶ್ವರಿ ದಹಿಸರ್ ಸ್ಥಳೀಯ ಸಮಿತಿಯ ಸಂಚಾಲಕರಾದ ಶ್ರೀ ಮನೋಹರ್ ಎನ್ ಶೆಟ್ಟಿ, ಮಗುವೀರ ಬ್ಯಾಂಕಿನ ಕಾರ್ಯಾಧ್ಯಕ್ಷರಾದ ಶ್ರೀ ಸದಾನಂದ್ ಎ ಕೋಟ್ಯಾನ್, ಮಂಗಳೂರು ಏನಪೋಯ ಯೂನಿವರ್ಸಿಟಿಯ ಮುಖ್ಯ ಹಣಕಾಸು ಅಧಿಕಾರಿಯಾದ ಶ್ರೀ ಪಿ ಮೊಹಮ್ಮದ್ ಬಾವರವರು ಹಾಗೂ ಶ್ರೀ ಧರ್ಮಶಾಸ್ತ್ರ ಭಕ್ತವೃಂದ ಮಂಡಳಿ ಬಾಂದ್ರಾ ರಿಜಿಸ್ಟರ್ಡ್ ಅದರ ಅಧ್ಯಕ್ಷರಾದ ನನ್ನ ಗುರುಸ್ವಾಮಿ ಶ್ರೀ ರಾಮಣ್ಣ ದೇವಾಳ್ಗ ಇವರೆಲ್ಲರೂ ಇಂದಿನ ಈ ಘನ ಸಮಾರಂಭದಲ್ಲಿ ಪಾಲ್ಗೊಂಡು ಭಾಗವಹಿಸಲು ನಮ್ಮ ಕಳಕಳಿಯ ಪ್ರೀತಿಯ ಕರೆಗೆ ಸಮ್ಮತಿಯನ್ನು ನೀಡಿದ್ದಾರೆ. ವರ್ಷಂಪ್ರತಿಯಂತೆ ಇಂದು ನಾವು 3 ಘನ ಪ್ರಶಸ್ತಿಗಳನ್ನು ಪ್ರದಾನಿಸಿ ಸತ್ಕರಿಸಿ ಗೌರವಿಸಲಿದ್ದೇವೆ. ಮೊದಲನೇದಾಗಿ ಸಮಾಜ ಸೇವೆಗಾಗಿ ಅಡ್ಯಾರು ನಡಿಗುತ್ತು ತಿಮ್ಮಪ್ಪ ಶೆಟ್ಟಿ ಪ್ರಶಸ್ತಿ. ಇದನ್ನು ನಾವು ಖ್ಯಾತ ಸಮಾಜ ಸೇವಕ, ರಾಜಕೀಯ ಧುರೀಣ, ಕನ್ನಡ ಸಂಘ ಸಾಂತಕೋಶನ ಅಧ್ಯಕ್ಷರಾದ ಶ್ರೀ ಎಲ್ ವಿ ಅಮೀನ್ ರವರಿಗೆ ಪ್ರದಾನಿಸಿ ಸತ್ಕರಿಸಿ ಗೌರವಿಸಲಿದ್ದೇವೆ. ಎರಡನೆಯದಾಗಿ ಶ್ರೇಷ್ಠ ರಂಗ ಕಲಾವಿದರಾಗಿ ಕಲಾ ತಪಸ್ವಿ ಶ್ರೀ ಕೆ ಕೆ ಸುವರ್ಣ ಪ್ರಶಸ್ತಿ. ಇದನ್ನು ನಾವು ಖ್ಯಾತ ರಂಗ ಕಲಾವಿದ, ದಿಗ್ದರ್ಶಕ ಶ್ರೀ ಸುಂದರ ಮೂಡಬಿದ್ರಿಯವರಿಗೆ ಪ್ರದಾನಿಸಿ ಸತ್ಕರಿಸಿ ಗೌರವಿಸಲಿದ್ದೇವೆ. ಮೂರನೆಯದಾಗಿ ಶ್ರೇಷ್ಠ ರಂಗ ಕಲಾವಿದರಿಗಾಗಿ ಕಲಾ ತಪಸ್ವಿನಿ ಶ್ರೀಮತಿ ಭಾರತಿ ಕೊಡ್ಲೇಕರ್ ಪ್ರಶಸ್ತಿ. ಇದನ್ನು ನಾವು ಖ್ಯಾತ ರಂಗನಟಿ ಶ್ರೀಮತಿ ರೂಪಾವಿ ಭಟ್ ರವರಿಗೆ ಪ್ರದಾನಿಸಿ ಸತ್ಕರಿಸಿ ಗೌರವಿಸಲಿದ್ದೇವೆ. ಹಾಗೆಯೇ ಸಮಾಜ ಸೇವೆಯೊಂದಿಗೆ ಕನ್ನಡ ನಾಡು ನುಡಿ ಜನರ ಸೇವೆಯನ್ನು ಮಾಡುತ್ತಾ ನಮ್ಮೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವ ತುಳು ಕನ್ನಡದ ವಿವಿಧ ಸಂಘ ಸಂಸ್ಥೆಗಳಿಗೆ ಗೌರವಾರ್ಪಣೆ ನೀಡಿ ಗೌರವಿಸಲಿದ್ದೇವೆ. ಆ ಪ್ರಕಾರ ಕರ್ನಾಟಕ ಸಂಘ ಮಿರಾ ರೋಡ್ ಅದರ ಅಧ್ಯಕ್ಷರಾದ ಶ್ರೀ ವಿಜಯ ಹೆಗ್ಡೆ ಎಲಿಯಾಲ, ವಸಾಯಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಶ್ರೀ ಒ ಪಿ ಪೂಜಾರಿ, ಕರ್ನಾಟಕ ಮಹಾಮಂಡಲ ಬಾಯಂದರ್ನ ಅಧ್ಯಕ್ಷರಾದ ಶ್ರೀ ರವಿಕಾಂತ್ ಶೆಟ್ಟಿ ಇನ್ನ ಇವರೆಲ್ಲರನ್ನು ಗೌರವಾರ್ಪಣೆ ನೀಡಿ ಗೌರವಿಸಲಿದ್ದೇವೆ. ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದು ಕೆಲವು ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ಉನ್ನತ ಸ್ಥಾನವನ್ನು ಹೊಂದಿ ಸಮಾಜ ಸೇವೆಯನ್ನು ಮಾಡುತ್ತಿರುವ ನಮ್ಮ ಬಳಗದ ಹಿತೈಷಿಗಳಿಗೆ ಗೌರವಾರ್ಪಣೆಗಳನ್ನು ನೀಡಿ ಗೌರವಿಸಲಿದ್ದೇವೆ. ಆ ಪ್ರಕಾರ ಪ್ರಖ್ಯಾತ ಪುರೋಹಿತರು ಹಾಗೂ ಸಮಾಜ ಸೇವಕರಾದ ಶ್ರೀ ಧನಂಜಯ ಶಾಂತಿ ಉಳ್ಳೂರು, ತುಳು ಚಲನಚಿತ್ರ ಪತ್ತನಾಜೆಯಲ್ಲಿ ನಾಯಕಿ ನಟಿಯಾಗಿ ಅಭಿನಯಿಸಿದ ನಟಿ ರೇಷ್ಮಾ ಶೆಟ್ಟಿ, ತುಳು ಚಲನಚಿತ್ರ ಪತ್ತನಾಜೆಯಲ್ಲಿ ನಟಿಸಿ ತನ್ನ ಅದ್ಭುತ ನಟನಾ ಪ್ರತಿಭೆಯನ್ನು ಮೆರೆಯದ ನಟ ಪ್ರತೀಕ್ ಶೆಟ್ಟಿ, ಖ್ಯಾತ ಪತ್ರಕರ್ತ ಹಾಗೂ ಸಮಾಜ ಸೇವಕ ಶ್ರೀ ರೋನ್ಸ್ ಬಂಟ್ವಾಲ್, ಹೆಸರಾಂತ ದಿನಪತ್ರಿಕೆ ಕರ್ನಾಟಕ ಮಲ್ಲದ ಖ್ಯಾತ ಪತ್ರಕರ್ತ ಶ್ರೀ ಶ್ರೀಧರ್ ಉಚ್ಚಿಲ್ ಇವರೆಲ್ಲರಿಗೂ ಗೌರವಾರ್ಪಣೆಯನ್ನು ನೀಡಿ ಗೌರವಿಸಲಿದ್ದೇವೆ. ಅದೇ ರೀತಿ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿದ ಕನ್ನಡ ಚಲನಚಿತ್ರ ಜಗ್ಗುದಾದ ಇದರ ನಿರ್ದೇಶಕರಾದ ಶ್ರೀ ರಾಘವೇಂದ್ರ ಹೆಗ್ಗಡೆಯವರನ್ನು ಗೌರವಾರ್ಪಣೆ ನೀಡಿ ಗೌರವಿಸಲಾಗುವುದು. ಅದೇ ರೀತಿ ಈಗಾಗಲೇ ತುಳುವರ ಮನೆ ಮಾತಾಗಿರುವ ತುಳು ಚಲನಚಿತ್ರ ಪತ್ತನಾಜೆ ತುಳುವೆರ ಪರ್ವ ಇದರ ಕತೆ ಚಿತ್ರಕಥೆ ನಿರ್ದೇಶಕರಾದ ಡಾಕ್ಟರ್ ತೋನ್ಸೆ ವಿಜಯಕುಮಾರ್ ಶೆಟ್ಟಿಯವರನ್ನು ಗೌರವಾರ್ಪಣೆ ನೀಡಿ ಗೌರವಿಸಲಾಗುವುದು. ತದನಂತರ ಪತ್ತನಾಜೆಯ ಯುವ ತಾರೆಯರಾದ ನಟ ಪ್ರತೀಕ್ ಶೆಟ್ಟಿ, ಶ್ರೀ ಸುರೇಂದ್ರ ಕುಮಾರ್ ಹೆಗ್ಡೆ, ತಾರಾಮಣಿಗಳಾದ ನಟಿ ರೇಷ್ಮಾ ಶೆಟ್ಟಿ, ಕಾಜಲ್ ಕುಂದರ್, ಪಲ್ಲವಿ ಶೆಟ್ಟಿ, ದೃಶ್ಯ ಶೆಟ್ಟಿ ಹಾಗೂ ಜೂಲಿಯಟ್ ಪೆರೇರಾ ಇವರೆಲ್ಲರನ್ನು ಡಾಕ್ಟರ್ ತೋನ್ಸೆ ವಿಜಯಕುಮಾರ್ ಶೆಟ್ಟಿಯವರು ತಮಗೆಲ್ಲರಿಗೂ ಪರಿಚಯಿಸಲಿದ್ದಾರೆ. ಹಾಗೆಯೇ ಕೊಡುಗೆ ದಾನಿಗಳಿಗೆ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಹಾಗೆ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಪುಷ್ಪಗೌರವವನ್ನು ನೀಡಿ ಗೌರವಿಸಲಾಗುವುದು. ಕೊನೆಗೆ ಧನ್ಯವಾದ ಸಮರ್ಥನೆಯೊಂದಿಗೆ ನಂತರ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಂತರ ಬಳಗದ ಸದಸ್ಯ ಬಾಂಧವರು ಮತ್ತು ಮಕ್ಕಳ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೆರವೇರಲಿವೆ. ಸಂಜೆ ಪುನಃ ಲಘು ಉಪಹಾರ ಅದರ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಸಂಸ್ಥೆಯು ಇನ್ನು ಕೇವಲ 7 ವರ್ಷಗಳಲ್ಲಿ ಅಂದರೆ 2025ರ ವೇಳೆಗೆ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸುವತ್ತ ತನ್ನ ದಾಪುಗಾಲು ಹಾಕುತ್ತಿದೆ. ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಹೊರನಾಡ ಕನ್ನಡಿಗರಾದ ನಮ್ಮೆಲ್ಲರ ಸೇವಾಬುದ್ಧಿಗೆ ಏನಾದರೊಂದು ವಿಶಿಷ್ಟ ಕೊಡುಗೆಯನ್ನು ಈ ಸಂಸ್ಥೆಯ ಮುಖಾಂತರ ನಮ್ಮ ಸಮಾಜ ಬಾಂಧವರಿಗೆ ನೀಡಬೇಕೆಂದು ನಮ್ಮೆಲ್ಲರ ನೆಚ್ಚಿನ ಆಶಯವಾಗಿದೆ. ನಮ್ಮೀ ಸಂಸ್ಥೆಯು ತಮ್ಮೆಲ್ಲರ ಸಹಕಾರದಿಂದ ದಿನದಿಂದ ದಿನಕ್ಕೆ ಬೆಳಗಲಿ. ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ನಮ್ಮ ಈ ಸಂಸ್ಥೆಗೆ ನಿರಂತರವಾಗಿ ಸಿಗುತ್ತಿರಲಿ.
ಕನ್ನಡ ನಾಡು ನುಡಿ ಜನರ ಆಶೋತ್ತರಗಳಿಗೆ ಪೂರಕವಾಗಿ ಈ ಸಂಸ್ಥೆಯು ಬೆಳೆಯಲಿ. ಜಗನ್ಮಾತೆ ಶ್ರೀ ಶಾರದಾಂಬೆಯು ಎಲ್ಲರಿಗೂ ಆಯುಷ್ಯು ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ದಯಪಾಲಿಸಲಿ. ಸರ್ವೇ ಜನ ಸುಖಿನೋ ಭವಂತು ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ಸಮಾರಂಭದ ಅಂಗವಾಗಿ ನಡೆಯಲಿರುವ ಘನ ಸಭಾ ಕಾರ್ಯಕ್ರಮವು ಸುಗಮವಾಗಿ ನೆರವೇರಲೆಂದು ತಮ್ಮೆಲ್ಲರ ಆಶೀರ್ವಾದ ಹಾಗೂ ಅನುಮತಿಯನ್ನು ಕೇಳುತ್ತಿದ್ದೇನೆ. ಆ ಪ್ರಯುಕ್ತ ತಾವೆಲ್ಲರೂ ದಯಮಾಡಿ ತುಂಬು ಹೃದಯದಿಂದ ಆಶೀರ್ವದಿಸಿ ಸಹಕರಿಸಬೇಕಾಗಿ ಬಳಗದ ಪರವಾಗಿ ನಾನು ಕಳಕಳಿಯಿಂದ ಬೇಡಿಕೊಳ್ಳುತ್ತಿದ್ದೇನೆ. ಎಲ್ಲ ಗಣ್ಯ ಅತಿಥಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಇಂದಿನ ಈ ಘನ ಸಭಾ ಕಾರ್ಯಕ್ರಮವನ್ನು ನಾವು ಶುರು ಮಾಡಲಿದ್ದೇವೆ. ತಮ್ಮೆಲ್ಲರ ಆಶೀರ್ವಾದವನ್ನು ಮಗದೊಮ್ಮೆ ಕೇಳುತ್ತಿದ್ದೇನೆ. ಪ್ರತ್ಯೇಕವಾಗಿ ಎಲ್ಲರ ಹೆಸರು ಹೇಳುವ ಅಗತ್ಯ ಇಲ್ಲ. ಪ್ರತಿಯೊಬ್ಬರು ನಮ್ಮ ಬಳಗದ ಆಧಾರ ಸ್ತಂಭವಾಗಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆಯನ್ನು ನೀವು ಅಲಂಕರಿಸಿದವರಾಗಿದ್ದೀರಿ. ತಮ್ಮೆಲ್ಲರ ಆಶೀರ್ವಾದ ಈ ಬಳಗಕ್ಕೆ ಸದಾ ಸಿಗುತ್ತಾ ಇರಲಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ಈ ಘನ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲು ದೀಪವನ್ನು ಪ್ರಜ್ವಲಿಸಲು ನಾನು ಗಣ್ಯಾತಿಥಿಗಳಲ್ಲಿ ವಿನಂತಿ ಮಾಡುತ್ತಿದ್ದೇನೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರಸ್ವತಿಯು ವಿದ್ಯೆಯ ಆದಿದೇವತೆ. ವಿದ್ಯೆಯಿಂದ ಜ್ಞಾನವು ಸಿಗುತ್ತದೆ. ದೀಪವು ಜ್ಞಾನದ ಸಂಕೇತ. ವೇದಿಕೆಯ ಮೇಲಿನ ಎಲ್ಲ ಅತಿಥಿ ಗಣ್ಯರು ದೀಪವನ್ನು ಬೆಳಗಿಸಿ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ವಿನಂತಿಸುತ್ತೇನೆ. ಜ್ಯೋತಿ ಬೆಳಗಳಿ ಪರಮ ಜ್ಯೋತಿ ಬೆಳಗಳಿ, ಚಾರ್ಕೋಪ್ ಕನ್ನಡಿಗರ ಬಳಗ ಬೆಳೆಯಲಿ, ಚಾರ್ಕೋಪ್ ಕನ್ನಡಿಗರ ಬಳಗ ಬೆಳೆಯಲಿ. ಜ್ಯೋತಿ ಬೆಳಗಳಿ ಪರಮ ಜ್ಯೋತಿ ಬೆಳಗಳಿ, ಮಹಾರಾಷ್ಟ್ರ ನಾಡಲಿ ಕನ್ನಡಗರ ಬೀಳಲಿ. ಹರುಷದಿ ಅರಳುವ ಮಲ್ಲಿಗೆ ಮಜಲಲಿ, ಉಡುಪಿಯ ಕೃಷ್ಣನ ಕರುಣೆಯ ಕಡಲಲಿ. ಮಹಾರಾಷ್ಟ್ರ ಮಾತೆಯ ಮಮತೆಯ ಮಡಿಲಲಿ. ಜ್ಯೋತಿ ಬೆಳಗಳಿ ಪರಮ ಜ್ಯೋತಿ ಬೆಳಗಳಿ, ಜ್ಯೋತಿ ಬೆಳಗಳಿ ಪರಮ ಜ್ಯೋತಿ ಬೆಳಗಳಿ. ವಿಘ್ನ ವಿನಾಯಕ ವಿಘ್ನವ ಕಳೆಯಲಿ, ಮುದ್ದು ಮುಕುಂದನ ದಯೆಯೊಂದಿರಲಿ. ಲಕ್ಷ್ಮೀ ಶಾರದೆ ಒಲಿದು ಪೊರೆಯಲಿ, ನಮ್ಮಿ ಬಳಗದ ಭಾಗ್ಯವು ಬೆಳೆಯಲಿ. ಜ್ಯೋತಿ ಬೆಳಗಳಿ ಪರಮ ಜ್ಯೋತಿ ಬೆಳಗಳಿ, ಜ್ಯೋತಿ ಬೆಳಗಳಿ ಪರಮ ಜ್ಯೋತಿ ಬೆಳಗಳಿ. ಸಾವಿರ ವರುಷವು ಹರುಷದಿ ಬಾಳಲಿ, ಅಮ್ಮ ಮೂಕಾಂಬೆಯ ದಯೆಯೊಂದಿರಲಿ. ಅರಳುತ್ತಾ ಬರಳಿ ಪರಿಮಳ ಬೀರುತ್ತ, ಕರ್ನಾಟಕ ಮಾತೆಗೆ ಕೋಟಿ ಕೋಟಿ ನಮನ, ಕರ್ನಾಟಕ ಮಾತೆಗೆ ಕೋಟಿ ಕೋಟಿ ನಮನ. ಜ್ಯೋತಿ ಬೆಳಗಳಿ ಪರಮ ಜ್ಯೋತಿ ಬೆಳಗಳಿ, ಜ್ಯೋತಿ ಬೆಳಗಳಿ ಪರಮ ಜ್ಯೋತಿ ಬೆಳಗಳಿ. ಚಾರ್ಕೋಪ್ ಕನ್ನಡಿಗರ ಬಳಗ ಬೆಳೆಯಲಿ, ಚಾರ್ಕೋಪ್ ಕನ್ನಡಿಗರ ಬಳಗ ಬೆಳೆಯಲಿ. ಜ್ಯೋತಿ ಬೆಳಗಳಿ ಪರಮ ಜ್ಯೋತಿ ಬೆಳಗಳಿ, ಜ್ಯೋತಿ ಬೆಳಗಳಿ ಪರಮ ಜ್ಯೋತಿ ಬೆಳಗಳಿ. ಒಂದು ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಬಹಳಷ್ಟು ಶ್ರಮ ವಹಿಸಿದ ಎಲ್ಲರನ್ನೂ ನಾವು ನೆನವರಿಕೆ ಮಾಡ್ತಿದ್ದೇವೆ. ಈಗ ತಾನೇ ನಮ್ಮ ತುಳು ಚಿತ್ರರಂಗದಲ್ಲಿ ಸಂಚಲನವನ್ನು ಮೂಡಿಸಿದಂಥ ಕಲಾ ಜಗತ್ತು ಕ್ರಿಯೇಷನ್ಸಿನ ವಿಜಯಕುಮಾರ್ ಶೆಟ್ಟಿಯವರ ನಿರ್ದೇಶನದ ಕಲಾ ಜಗತ್ತು ಕ್ರಿಯೇಷನ್ಸಿನ ಚಲನಚಿತ್ರ ಪತ್ತನಾಜ ಚಲನಚಿತ್ರದ ನಾಯಕಿ ನಮ್ಮ ಆತ್ಮೀಯಳಾದಂತಹ ರೇಷ್ಮಾ ಬಂದಿರ್ತಾಳೆ. ನಾನು ಕೂಡ ರೇಷ್ಮನ್ನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ರೇಷ್ಮನಿಗೆ ಮಾತಾಡೋದು ಇಂಗ್ಲೀಷ್ನಲ್ಲಿ, ಆದರೂ ಕೂಡ ಅವಳಿಗೆ ಕನ್ನಡ ಬರ್ತದೆ, ತುಳು ಬರ್ತದೆ, ಇಂಗ್ಲೀಷ್ ಬರ್ತದೆ, ಎಲ್ಲ ಭಾಷೆ ಬರ್ತದೆ. ಆತ್ಮೀಯವಾಗಿ ಪ್ಲೀಸ್ ಕಮ್ ಟು ದಿ ಸ್ಟೇಜ್ ರೇಷ್ಮೆ. ಗೌರವ ಪ್ರಧಾನ ಕಾರ್ಯದರ್ಶಿಯಾದಂತಹ ದೇವದಾಸ್ ಕುಲ್ಲಾಲ್ರವರು ಬಂದಿದ್ದಾರೆ, ಸುಕುಮಾರಣ್ಣವರು ಬಂದಿದ್ದಾರೆ, ಜೋಗೇಶ್ವರ ದೇಶರ ಪ್ರಾದೇಶಿಕ ಸಮಿತಿಯ
ಕಾರ್ಯಾಧ್ಯಕ್ಷರಾದ ವಿಜಯ ಭಂಡಾರಿ ಅವರು ಬಂದಿದ್ದಾರೆ. ಅದೇ ರೀತಿ ಪಶ್ಚಿಮ ವಲಯದ ಕಾರ್ಯಾಧ್ಯಕ್ಷರಾದ ನಮ್ಮ ಹಿರಿಯರಾದಂಥ ಮುಂಡಪಣ್ಣನವರು ಬಂದಿದ್ದಾರೆ. ಅವರೊಟ್ಟಿಗೆ ಬೇರೆ ಬೇರೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಹೊಸೈ ಕನ್ನಡ ಸಂಘದ OP ಪೂಜಾರಿ ಅವರಿಗೆ ನಾವು ಗೌರವಾರ್ಪಣೆ ಮಾಡೋ ಸಂದರ್ಭದಲ್ಲಿ ಅವರೊಟ್ಟಿಗೆ ಕೂಡ ಕೆಲವರು ಗಣ್ಯರು ಆಗಮಿಸಿದ್ದಾರೆ. ತಮ್ಮೆಲ್ಲರ ಒಬ್ಬರ ಹೆಸರನ್ನು ನಾವು ಹೇಳ್ತೇವೆ, ಒಬ್ಬರ ಹೆಸರನ್ನು ಹೇಳುವುದಿಲ್ಲ ಅಂತಲ್ಲ. ತಮಗೆಲ್ಲರಿಗೂ ಈ ಒಂದು ಚಾರ್ಕೋಪ್ ಕನ್ನಡ ಬೆಳಗದ ಈ ಒಂದು ಸಭೆಗೆ ಇಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ತಮಗೆಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಯಾದಂಥ ಆ ಶಾರದಾ ಮಾತೆಯು ಆಯುರಾರೋಗ್ಯ ಸಕಲ ಸಂಪತ್ತೈಶ್ವರ್ಯಗಳನ್ನು ಪ್ರಾಪ್ತಿ ಮಾಡಿಕೊಡಲಿ, ನೀವನ್ನು ಉತ್ತರೋತ್ತರ ಶ್ರೇಯಸ್ಸಾಗಲಿ ಅಂತ ಹಾರೈಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಮ್ಮ ಬಳಗ 18 ವರ್ಷದ ಮೊದಲು ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡುವಾಗ ನಮ್ಮ ಹಿರಿಯ ಸದಸ್ಯರಿದ್ದರಲ್ಲ, ಅವರೆಲ್ಲ ಸೇರಿ ನಮ್ಮ ಬಳಗಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಈಗ 18 ವರ್ಷ ಕಳೆದಿದ್ದೇವೆ. 18 ವರ್ಷದ ಒಳಗೆ ನಮ್ಮ ಸ್ವಂತ ಭವನ ಇದೆ, ಕನ್ನಡ ಭವನ. ಮತ್ತು ನಮ್ಮ ಚಟುವಟಿಕೆಗಳು ಹಾಗೂ ಕಾರ್ಯಚಟುವಟಿಕೆಗಳು ಜೋರಾಗಿ ನಡೀತಾ ಇದ್ದಾವೆ. ಇನ್ನು ಮುಂದೆ ಸಹ ಇದನ್ನು ನಾವು ಚೆನ್ನಾಗಿ ನಡೆಸ್ತಿದ್ದೇವೆ. ನಮ್ಮ ಗೌರವ ಅಧ್ಯಕ್ಷರು ಗೋಪಾಲ್ ಶೆಟ್ಟರು MP. ಹಾಗಾಗಿ ನಾವು ತುಂಬ ದೊಡ್ಡ ದೊಡ್ಡ ಯೋಜನೆಗಳನ್ನು ಇಟ್ಕೊಂಡಿದ್ದೇವೆ. ಮುಂದೆ ನಮ್ಮ ಸ್ವಂತ ಸ್ಕೂಲ್ ಕಾಲೇಜ್ ಹಾಗೂ ನಮ್ಮ ಸ್ವಂತ ದೊಡ್ಡ ಸಭಾಂಗಣ ವೆಸ್ಟರ್ನ್ ಇದರಲ್ಲಿ ಮಾಡುವ ನಮ್ಮ ಯೋಜನೆ ಇದೆ. ಅದಕ್ಕೆ ನಮ್ಮ ಆರಾಧ್ಯ ದೈವವಾದ ಶಾರದಾ ದೇವಿ ಆಶೀರ್ವದಿಸಿ ನಮ್ಮ ಈ ಕಾರ್ಯವನ್ನು ಯಶಸ್ವಿ ಮಾಡಿ ಕೊಡ್ತಾರೆ ಅಂದೇಳಿ ನಾವು ನಂಬಿದ್ದೇವೆ. ಹಾಗೆ ನಮ್ಮ ಬಳಗವು ಕವಿಗೋಷ್ಠಿ ಹಾಗೂ ದತ್ತಿ ಉಪನ್ಯಾಸ ಹಾಗೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ಹಾಗೂ ನಮ್ಮ ಎಜುಕೇಷನ್ ಇದರಲ್ಲಿ ಮಕ್ಕಳಿಗೆ ಧನ ಸಹಾಯ ಎಲ್ಲ ಮಾಡ್ತಿದ್ದೇವೆ. ಇನ್ನು ಮುಂದೆ ನಾವು ಮಕ್ಕಳನ್ನು ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಓದಲಿಕ್ಕಿದ್ದಿಲ್ಲ, ಒಳ್ಳೆ ಸ್ಕೂಲಲ್ಲಿ ಓದಲಿಕ್ಕಿದೆ, ಅವರು ಬಡವರಿದ್ದರೆ ಅವರಿಗೆ ಅವ್ರ ಮಕ್ಕಳಿಗೆ ಗೀಸು ಕಟ್ಟಲಿಕ್ಕೆ ಆಗದಿದ್ದರೆ ನಾವು ಅಂಥ ಮಕ್ಕಳನ್ನು ದತ್ತ ತಗೊಳ್ಳುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಹಾಗೂ ತುಳು ಕನ್ನಡಿಗರು ಯಾರು ನಮ್ಮ ಈ ಏರಿಯಾದಲ್ಲಿ ಇರ್ತಾರೆ ಅವರಿಗೆ ಆರೋಗ್ಯ ಸರಿ ಇಲ್ಲದೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತವೆ. ಅದಕ್ಕಾಗಿ ನಮ್ಮ ಇಂಡಿಯಾದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ. ಅಂದರೆ ಕಾಯಿಲೆ ಬಿದ್ದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಅದರಲ್ಲಿ ಪ್ರಾಪರ್ ಟ್ರೀಟ್ಮೆಂಟ್ ಎಲ್ಲ ಸಿಗೋದಿಲ್ಲ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಗಿಟ್ಮೆಂಟಿಗೆಲ್ಲ ಹೋಗ್ತಾರೆ. ಕಿಡ್ನಿ ಡಯಾಲಿಸಿಸ್ ಇಲ್ಲ, ಕ್ಯಾನ್ಸರ್ ಇಲ್ಲ, TB ಗಿಬಿ ಅಂಥ ಕಾಯಿಲೆಗಳಿಗೆ. ಅಂಥ ಕಾಯಿಲೆ ಇದ್ದವರಿಗೆ ಯಾರು ಹಣ ಅವ್ರ ಹತ್ರ ಇರುವುದಿಲ್ಲ. ಅಂಥವರಿಗೆ ನಾವು ಸಹಾಯ ಮಾಡುವ ಉದ್ದೇಶ ಎಲ್ಲ ಹೊಂದಿದ್ದೇವೆ. ಕೂಡ ಇನ್ನು ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡುವ ಸುಯೋಗವನ್ನು ಕರುಣಿಸಲೆಂದು ಹಾರೈಸುತ್ತೇವೆ. ಇತಿಹಾಸದಲ್ಲಿ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ ತಮ್ಮ ಸಾಧನೆಗಳನ್ನು ಗುರುತಿಸಿ ತಮಗೆ ಖ್ಯಾತ ರಂಗ ಕಲಾವಿದ ಶ್ರೀ KK ಸುವರ್ಣ ಸ್ಮರಣಾರ್ಥ ಪ್ರಶಸ್ತಿಯನ್ನು ಪ್ರದಾನಿಸಲು ನಮಗೆ ಅತೀವ ಸಂತೋಷವಾಗುತ್ತಿದೆ. ഇനി 10 ఊరువత్తిన 10 జోకులున్నాండల. ఇని 10 ఊరువత్తిన 10 జోకులున్నాండల. 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 10
ಒಂಜೇ ಅಪ್ಪೆ ಜೋಕುಲ್ಲೆಕ ಒಂಜೇ ದೊಂಪೋಡು ಅಂಚೆನೆ ಒಂಜೇ ಪಂಚೋಡು ಇನ್ನು ಹುಣಸು ಮಲ್ಪಲ್ಲ ಉಲ್ಲ ಅಂಚ ಅದು ಇನ್ನು 10 ಸೇರ್ದು ನಂಚಿತ್ತನ ಐತು ಪತ್ರಕರ್ತರಾದುಲ್ಲೇರು, ಕಲಾವಿದರಾದುಲ್ಲೇರು, ಸಾಹಿತ್ಯರಾದುಲ್ಲೇರು, ಕಲಾವಿದರಾದುಲ್ಲೇರು, ಕಲಾ ಪ್ರೇಮಿರಾದುಲ್ಲೇರು, ಕಲಾ ಪೋಷಕರಾದುಲ್ಲೇರು. ಅಂಚಿನ ರಾತ್ರನೇ ಇನಿ ಈತು ಮಲ್ಲ ಕಾರ್ಯಕ್ರಮವನ್ನು ಮಲ್ಪದ ಈ ಕಲಾ ಪೋಷಕರನ್ನ ಪ್ರೋತ್ಸಾಹಿಸಿಕೊಂಡು ಕಲಾ ಪೋಷಕರೇ ನಿಖಲೆಗೆ ಎನ್ನ ಒಂಜಿ ಎಲ್ಲೆ ಪಾತ್ರನು ಪನಡೊಂದು ಅಪೇಕ್ಷೆ ಪಡಪೆ ದಾನ ಪಂಪಿನ ಅವು ಮಾತಾಡಲ್ಲ ಸಾಧ್ಯ ಮಲ್ಪದ ಆ ದಾನಿನಗ್ಲೇನು ಅಂಚಿನ ಹೃದಯ ಬೋಡು ಅಂಚಿನ ಮನಸ್ಸು ಬೋಡು ಅಪಗ ಇಂಚಿನ ಕಲಾವಿದರ್ನಗ್ಲ ಸೃಷ್ಟಿಯಾಗುವುದು ಐಕ್ ಭಾರಿ ಒಂಜಿ ಪೂರ್ಲದ ಪಾತ್ರನು ಬಂತೇರು. ಕೊಟ್ಟದ್ದೇ ನಿನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟು ಕೆಟ್ಟನೇನ ಬೇಡ ಸರ್ವಜ್ಞ ಅಂದ ಸರ್ವಜ್ಞರು ಭಾರೀ ಪೊರ್ಲುಡು ವರ್ಣನೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಕಲಾ ಪೋಷಕರಿಗೆ ಯಾನು ಚಿರಾಋಣಿಯಾದುಲ್ಲೆ ದಾಯ ಬಂಡ ಯಾನು ಇನಿ ಈತ್ತು ಮಲ್ಲ ಮಟ್ಟುಗು ದೊಡ್ಡ ನಿಕುಲು ನೀ ಪೂ ಪಿಂಗಾರ ಪಾಡ್ದು ಸಿಂಗಾರ ಮಲ್ತದು ಈತ್ತು ಮಲ್ಲ ಒಂಜಿ ಕಿರೀಟೊಂದು ಇದು ಈತು ಮಲ್ಲ ಸ್ಥಾನಗೂ ಮುಟ್ಟದನ ಕಲಾ ಪೋಷಕರಿಗೆ ರಡ್ಡು ಪಾತ್ರ ಪನ್ಯರ ಅಪೇಕ್ಷೆ ಪಡೆಪೇನು. ಇಲ್ಲಿಗೆ ಇಂದು ಬಂದಿರುವ ನಮ್ಮ ಎಲ್ಲ ಕನ್ನಡ ಬಂಧು ಬಾಂಧವರಿಗೆ ನಮಸ್ಕಾರ. ಇಂದು ಈ ನವರಾತ್ರಿಯ ಶುಭ ದಿನ ಶಾರದಾ ಮಾತೆಯ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನಗೆ ಇಂದು ಶ್ರೀಮತಿ ಭಾರತಿ ಕೊಡ್ಲೇಕರ್ ಅವರ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. ನಾನು ಈ ಪ್ರಶಸ್ತಿಗೆ ಎಷ್ಟು ಅರ್ಹಳೋ ಗೊತ್ತಿಲ್ಲ. ಚಾರ್ಕೋಪ್ ಕನ್ನಡಿಗರ ಬಳಗ ಹುಟ್ಟಿದಾಗಿನಿಂದಲೂ ನಾನು ಇದೇ ಪರಿವಾರದ ಒಂದು ಸದಸ್ಯೆ. ಇಂದು ನನ್ನ ಪರಿವಾರದವರೇ ನನ್ನನ್ನು ಆ ಹಾಟ್ ಸೀಟ್ ಮೇಲೆ ಕೂರಿಸಿ ಸನ್ಮಾನಿಸಿದ್ದಾರೆ. ಅದಕ್ಕೆ ನನಗೆ ಸ್ವಲ್ಪ ಮುಜುಗರವಾಗ್ತಾ ಇದೆ. ಆದರೆ ಶ್ರೀಮತಿ ಭಾರತಿ ಕೊಡ್ಲೇಕರ್ ವಾಸ್ ಅ ವೆರಿ ಸ್ಪೆಷಲ್ ಪರ್ಸನ್ ಟು ಮೀ. ಅವರ ಆಶೀರ್ವಾದದ ರೂಪದಲ್ಲಿ ಇಂದು ನನಗೆ ಪುರಸ್ಕಾರ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಗತಿಸಿ ಹೋದ ನಟ ನಟಿಯರನ್ನು ಸ್ಮರಿಸೋದು ನಮ್ಮ ಧರ್ಮ. ಚಾರ್ಕೋಪ್ ಕನ್ನಡಿಗರ ಬಳಗ ಹಲವಾರು ವರ್ಷಗಳಿಂದ ಅಂದರೆ ಸಸಿ ಇರುವಾಗಿನಿಂದಲೇ ವೆಟ್ರನ್ ಆ್ಯಕ್ಟರ್ಸ್ ಶ್ರೀ ಕೆ ಸುವರ್ಣ ಪ್ರಶಸ್ತಿ ಮತ್ತು ಶ್ರೀಮತಿ ಭಾರತಿ ಕೊಡ್ಲೇಕರ್ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದಾರೆ. ಇದು ನಿಜವಾಗಿಯೂ ಅಭಿನಂದನೀಯ. ಈ ಪ್ರಶಸ್ತಿಯನ್ನು ರಂಗಭೂಮಿಯಲ್ಲಿ ಹಿಂದೆ ನಟಿಸಿದ ಅಂದರೆ ಕೆಲವು ವರ್ಷಗಳ ಹಿಂದೆ ನಟಿಸಿದ ನಮ್ಮಂಥವರನ್ನು ಮತ್ತು ಈಗ ನಟಿಸುತ್ತಿರುವ ನಟ ನಟಿಯರಿಗೆ ಗುರುತಿಸಿ ಪ್ರೋತ್ಸಾಹಿಸಿ ಸನ್ಮಾನಿಸುವ ಕಾರ್ಯಕ್ರಮ ಚಾರ್ಕೋಪ್ ಕನ್ನಡಿಗರ ಬಳಗ ಮಾಡ್ತಾ ಬಂದಿದೆ. ವರ್ಷಂಪ್ರತಿಯಂತೆ ನಾವು ವಿವಿಧ ತುಳು ಕನ್ನಡ ಸಂಘ ಸಂಸ್ಥೆಗಳನ್ನು ಸನ್ಮಾನಿಸುತ್ತಾ ಬಂದಿರುತ್ತೇವೆ. ನಮ್ಮೊಂದಿಗೆ ಅವರ ಅವಿನಾಭಾವ ಸಂಬಂಧವು ನಿರಂತರವಾಗಿ ಇರಲಿ. ತಾವೆಲ್ಲರೂ ಕೂಡಿಕೊಂಡು ಶ್ರೀ ಶಾರದಾಂಬೆಯ ಸೇವೆಯನ್ನು ಇನ್ನು ಮುಂದೆಯೂ ಕೂಡ ಯಾವುದಕ್ಕೂ ಚ್ಯುತಿ ಬರದ ಹಾಗೆ ನೆರವೇರಿಸುವಂತೆ ಆ ಸೌಭಾಗ್ಯವನ್ನು ತಾಯಿ ಶಾರದಾಂಬೆಯು ತಮಗೆ ಕರುಣಿಸಲಿ. ಅತಿಥಿ ಗಣ್ಯರಾದ ತಮ್ಮೆಲ್ಲರ ಆಶೀರ್ವಾದವು ಇರಲಿ ಎಂದು. ತುಂಬ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡುವ ಸಂಸ್ಥೆ ಅಂದರೆ
ಇದೇ ಮೊದಲು ಸಂಸ್ಥೆ ಅಂತ ಯಾರು ಹೇಳಿದರು, ಅದು 101% ಕರೆಕ್ಟ್. ಯಾಕೆಂದರೆ ನಮ್ಮ ಕನ್ನಡ ಸಂಘಕ್ಕೆ ನಾನು 10ನೇ ಪ್ರೆಸಿಡೆಂಟ್, 31 ವರ್ಷ ಆಯಿತು. ಅದರಲ್ಲಿ ನಮ್ಮ ಮೊದಲಿನ 9 ಪ್ರೆಸಿಡೆಂಟ್ನವರು ತುಂಬ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ನನಗೆ ಕೊಟ್ಟ ಸೇವೆ ಕರ್ನಾಟಕ ಸನ್ಮಾನ, ಅದು ಆ ಮೊದಲಿನ 9 ಪ್ರೆಸಿಡೆಂಟ್ಗೆ ಮತ್ತು ಅವರ ಟೀಮಿಗೆ ನಾನು ಸಲ್ಲಿಸುತ್ತಿದ್ದೇನೆ. ಯಾಕೆಂದರೆ ಅವರ ಸೇವೆ ಇಲ್ಲದಿದ್ದರೆ ಇವತ್ತು ನಮಗೆ ಈ ಸ್ಥಾನ ಸಿಗ್ತಿರಲಿಲ್ಲ. ಆದ್ದರಿಂದ ನಾವು ಅವರನ್ನು ಇಲ್ಲಿ ಚಾರ್ಕೋಪ್ ಕನ್ನಡಿಗ ಬಳಗ ಕೊಟ್ಟ, ನಮಗೆ ಪ್ರೀತಿಯಿಂದ ಸನ್ಮಾನಿಸಿದ ಮತ್ತು ಕೊಟ್ಟ ಮೆಮೆಂಟೋ ಎಲ್ಲ ನಾವು ಕರ್ನಾಟಕ ಸಂಘದಲ್ಲೇ ಇಟ್ಟು, ಅದು ಕರ್ನಾಟಕ ಸಂಘದ ಸಲ್ಲಿಸ್ತದೆ ಅಂತೇಳಿ ನಾವು ಅದನ್ನು ನೆನೆಸ್ತಿದ್ದೇವೆ. ನಮ್ಮ ಅಧ್ಯಕ್ಷರು ಹೇಳಿದಾಗೆ ಈ ಚಾರ್ಕೋಪ್ ಕನ್ನಡಿಗರ ಬಳಗ ಈ ಸಂಸ್ಥೆ 18 ವರ್ಷ ಆಯಿತು. ನಾವು ಇದಕ್ಕೆ ಅಧಿಕಾರಕ್ಕೆ ಬಂದು ಸುಮಾರು 7 ವರ್ಷಗಳಿಂದ ನಾನು ಮತ್ತು ನನ್ನ ಅಧ್ಯಕ್ಷರಾದಂಥ ಮಂಜುನಾಥ್ ಬನ್ನೂರವರು ಒಟ್ಟಿಗಿದ್ದೇವೆ. ಮುಂಚೆ ಅವರು ಉಪಾಧ್ಯಕ್ಷರಾಗಿದ್ದರು, ನಾನು ಜೊತೆ ಕಾರ್ಯದರ್ಶಿಯಾಗಿದ್ದೆ. ಈಗ ಅವರು ಅಧ್ಯಕ್ಷರಾಗಿದ್ದರೆ ನಾನು ಕಾರ್ಯದರ್ಶಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾವು ಕಳೆದ 7 ವರ್ಷಗಳಿಂದ ಕೆಲವೊಂದು ಚಟುವಟಿಕೆಗಳನ್ನು ಮಾಡಲಿಕ್ಕೆ ತುಂಬ ಸಹಕಾರ ಮಾಡಿದಂಥ ನಮ್ಮ ಮಹಿಳಾ ವಿಭಾಗ, ಯುವ ವಿಭಾಗ, ಹಾಗೆಯೇ ಸಕ್ರಿಯವಾಗಿ ಕೆಲಸ ಮಾಡುವಂಥ ಒಂದು 30-40 ಜನರ ದೊಡ್ಡೊಂದು ತಂಡವೇ ಇದೆ. ಆದ್ದರಿಂದ ನಮಗೆ ಯಾವುದೇ ಒಂದು ರೀತಿಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೆಚ್ಚು ಕಷ್ಟ ಆಗುವುದಿಲ್ಲ. ಬದಲಾಗಿ ನಮ್ಮ ಬಾಕಿ ಸಾಮಾಜಿಕ ಸಂಪರ್ಕದಲ್ಲಿ ಉತ್ತಮ ಕೊಡುಗೈ ದಾನಿಗಳ ಸಂಪರ್ಕವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಆದುದರಿಂದ ಈ ಪರಿಸರದಲ್ಲಿ ಉತ್ತಮವಾದ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತಾ ಇದೆ. ಇನ್ನು ಮುಂದಿನ ಯೋಜನೆಗಳಲ್ಲಿ ತುಂಬ ಯೋಜನೆಗಳನ್ನು ನಾವು ಮಾಡಲಿಕ್ಕಿದ್ದೇವೆ. ಅದಕ್ಕೆ ಯಾವ ರೀತಿಯಲ್ಲಿ ಈ ಪರಿಸರದ ಜನಗಳು ಸ್ಪಂದಿಸ್ತಾರೆ ಎನ್ನುವ ಬಗ್ಗೆ ನಮಗೆ ತುಂಬ ವಿಶ್ವಾಸ ಇದೆ. ಪ್ರಾಮುಖ್ಯವಾದ ವಿಚಾರ ಅಂತ ಹೇಳಿದರೆ, ನಾವು 2ನೇ ಟರ್ಮಿಗೆ ಈಗ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಇದೇ ಕಾರ್ಯಕಾರಿ ಸಮಿತಿ ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ಇದು ನಮ್ಮದು 2ನೇ ಟರ್ಮು. 2ನೇ ಟರ್ಮಿನಲ್ಲಿ ಕೂಡ ನಾವು ಉತ್ತಮ ಜನಪರ ಕಾರ್ಯಗಳನ್ನು ಮಾಡಿ ಈ ಪರಿಸರದ ತುಳು ಕನ್ನಡಿಗರ ಆಶೋತ್ತರಗಳಿಗೆ ಸ್ಪಂದಿಸಿ ಈ ಸಂಸ್ಥೆಯನ್ನು ಒಂದು ಆದರ್ಶವಾದ ಸಂಸ್ಥೆಯನ್ನಾಗಿಸಿ ಹಾಗೂ ಎಲ್ಲ ಸಮಾಜ ಬಾಂಧವರನ್ನು ಒಂದೇ ಸೂರಿನಡಿಯಲ್ಲಿ ತರುವಂಥ ಬೃಹತ್ ಯೋಜನೆ ನಮ್ಮಲ್ಲಿದೆ. ಅದಕ್ಕಾಗಿ ಈ ಪರಿಸರದವರೆಲ್ಲರೂ ನಮಗೆ ಸ್ಪಂದಿಸ್ತಾರೆ ಎಂಬ ಆಶ್ವಾಸನೆಯೊಂದಿಗೆ ನಮ್ಮ ಎಲ್ಲ ಯೋಜನೆಗಳಿಗೆ ನಮ್ಮ ಆರಾಧ್ಯ ಮೂರ್ತಿಯಾದಂಥ ಶಾರದಾಂಬೆಯು ಸದಾ ಅನುಗ್ರಹವನ್ನು ಇಯಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು. ಸನ್ಮಾನ ಎಂಬುದು ಈಗ ಬಹಳ ಕಾಮನ್ ಆಗಿ ಹೋಗಿದೆ. ಇಂಥದ್ದೊಂದು ಸನ್ಮಾನ ಅಂತ ಹೇಳಿದಿರಿ. ಆದರೆ ಸನ್ಮಾನ ಕೊಡುವಂಥ ಸಂಸ್ಥೆ ಯಾವುದು, ಇದು ಬಹಳ ಮುಖ್ಯ. ಸನ್ಮಾನ ತೆಗೆದುಕೊಳ್ಳುವುದಕ್ಕಿಂತಲೂ ಕೊಡುವಂತಹ ಸಂಸ್ಥೆ ಯಾವುದಂತೇಳಿ ನನಗೆ ಹೊಸಯಿ ಕರ್ನಾಟಕ ಸಂಘದವರು ಕೂಡ ಸನ್ಮಾನ ಮಾಡಿದ್ದಾರೆ. ಅದೇ ರೀತಿ ಇವತ್ತು ನಾನು ಒಂದು ಸಂಘದ ಅಧ್ಯಕ್ಷನಾಗಿ ನನ್ನ ಕುಟುಂಬದವರೇ ನನಗೆ ಒಂದು ಸನ್ಮಾನ ಮಾಡಿದ್ದಾರೆ ಅಂತ ಹೇಳಿದರೆ ನನಗೆ ಬಹಳ ಸಂತೋಷವಾಯಿತು. ಇವತ್ತು ಇದನ್ನು ನಾನು ಬಹಳ ಹೃತ್ಪೂರ್ವಕವಾಗಿ ನಾನು ಅದನ್ನು ಸ್ವೀಕರಿಸ್ತಾ ಇದ್ದೇನೆ. ತುಳುವಿನಲ್ಲಿ ಹೇಳುವುದಾದರೆ, ಮನೆಗೆ ಬಂದಂತಹ ನೆಂಟರಿಗೆ ನಾವು ತುಳುವಿನಲ್ಲಿ ತಮ್ಮನ ಅಂತ ಹೇಳ್ತೇವೆ. ಆ ತಮ್ಮನ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಅದು ಬಹಳ ಖುಷಿಯಲ್ಲಿ ಅವನಿಗೆ ಸಂತೋಷಪಡಿಸುವಂಥದ್ದು. ಅದೇ ರೀತಿ ಆ ತಮ್ಮನ ಎನ್ನುವ ಶಬ್ದವು ಈ ಕನ್ನಡದಲ್ಲಿ ಸನ್ಮಾನ ರೂಪದಲ್ಲಿ ನಾನು ಅದನ್ನು ಇವತ್ತು ಸ್ವೀಕರಿಸಿದ್ದೇನೆ. ಈ ನಮ್ಮ ಚಾರ್ಕೋಪ್ ಕನ್ನಡ ಬಳಗದವರು ಆತ್ಮೀಯವಾಗಿ ನನ್ನನ್ನು ಕರೆದು ನನಗೆ ಇಲ್ಲಿ ಸನ್ಮಾನ ಮಾಡಿದ್ದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಇದೇ ರೀತಿ ಒಳ್ಳೊಳ್ಳೆಯ ಕೆಲಸಗಳನ್ನು ಬಳಗದವರು ಮಾಡುತ್ತಾ ಬರಲಿ. ನಿಮಗೆ ಜನರ ಸಹಾಯವೂ ಇದೆ, ದೇವರ ಸಹಾಯವೂ ಇರ್ತದೆ. ಮುಖ್ಯವಾಗಿ ನಾನು ಒಂದು ವಿಷಯವನ್ನು ನಾನು ಅರಿತಿದ್ದೇನೆ. ನಾನು ಕೂಡ ಕರ್ನಾಟಕ ಸಂಘದ 2ನೇ ಅವಧಿಯ ಅಧ್ಯಕ್ಷನಾಗಿದ್ದೇನೆ. ಅದೇ ರೀತಿ ಯಾವುದೇ ಒಂದು ಸಂಸ್ಥೆ ಕೆಲಸ ಮಾಡುವುದಾದರೆ ಪ್ರಾಮುಖ್ಯವಾಗಿ ಒಂದು 3 ಗುಣವನ್ನು ಇಟ್ಟುಕೊಳ್ಬೇಕಾಗ್ತದೆ. ಪರಿಸರ, ಸಂಸ್ಕೃತ ಹಾಗೂ ಸಮಾಜ ಸೇವೆ. ಎಲ್ಲ ಗುಣವು ಈ ಬಳಗದಲ್ಲಿದೆ. ಹಾಗಾಗಿ ಈ ಬಳಗಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ 1-2 ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್.
ದಶಮಾನೋತ್ಸವದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ ಕಾಣ್ತದೆ. ಯಾಕಂದರೆ ಅದರಲ್ಲಿ ಈ ಇಳಿ ವಯಸ್ಸಿನ MS ರಾವ್ನಂಥವರು, ಸರಪಡಿ ಅಂತವರು, ಜಯಶೆಟ್ಟಿ ಅಂತವರು ಎಲ್ಲ ಕೆಲಸ ಮಾಡೋದು ನನ್ನ ನಿಜವಾದ ತಿಳಿದಿದೆ. ಈ ವರ್ಷ ನನ್ನನ್ನು ಸಾಧಕರಾಗೊಂದು ಸನ್ಮಾನದಲ್ಲಿ ನಿಮ್ಮ ಹೆಸರಿದೆ ಅಂತ ರಘುನಾಥ್ ಶೆಟ್ಟಿಯವರು ಕರೆಯುವಾಗ ನಾನು ಅವರಿಗೆ ಒಂದು ಮಾತನ್ನು ಹೇಳಿದೆ. ಸಾಧನೆಯಲ್ಲಿ ತುಂಬ ಸಾಧನೆ ಮಾಡಿ ನನಗಿಂತ ಹಿರಿಯರು ತುಂಬ ಜನ ಇರ್ಬೋದು, ಅದು ಪೌರೋಹಿತ್ಯ ಇರ್ಬೋದು, ಧಾರ್ಮಿಕ ಕಾರ್ಯಗಳಿರ್ಬೋದು, ಸಮಾಜ ಸೇವೆಯಲ್ಲಿರ್ಬೋದು. ಅಂದರೆ ಹಿರಿಯರಿಗೆ ಮಾಡಿ ನಾನು ದೇಹದಲ್ಲಿಯೂ ಪ್ರಾಯದಲ್ಲಿಯೂ ಎರಡಲ್ಲೂ ಕಿರಿಯವನೇ ಅಂತ ಹೇಳಿದೆ. ಆದರೂ ಕೂಡ ನನ್ನನ್ನು ಇಷ್ಟು ಜನರ ಮಧ್ಯದಲ್ಲಿ ನನ್ನೊಂದು ಅವರ ಲಿಸ್ಟಲ್ಲಿ ಹೆಸರು ಬಂತಲ್ವ, ಅದು ಏನೋ ಒಂದು ಸಣ್ಣ ಕೆಲಸ ಮಾಡಿದ್ದಕ್ಕೆ ಅದು ಸಿಕ್ಕಿದ ಗೌರವ ಅಂತ ನಾನು ಅನಿಸ್ಕೊಳ್ತಾ ಇದ್ದೇನೆ. ಈ ಶರೀರ ದಾಸರು ಹೇಳ್ತಾರೆ, ಸಾಧಾರಣವಲ್ಲ ಈ ಶರೀರ, ಸಾಧನೆಯ ಶರೀರ. ಈ ಶರೀರ ಇದ್ದರೆ ಅದು ಸಾಧನೆಗಾಗಿ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಅದನ್ನು ಮುಕ್ತಿಯ ಮಾರ್ಗಕ್ಕೆ ಕೊಂಡೋಗುವಂತಹ ಒಂದು ಕಾಯಕ ಇದ್ದರೆ ಈ ಶರೀರಕ್ಕೆ ಮಾತ್ರ. ಇದು 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನ ಜೀವನಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಇಲ್ಲಿ ಯಾರೆಲ್ಲ ವೇದಿಕೆಯಲ್ಲಿದ್ದಾರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಜೀವನವನ್ನು ಪಾವನ ಮಾಡಲಿಕ್ಕೆ ಹೊರಟವರು. ಈ ಸಮಾಜ ಸೇವೆಯಲ್ಲಿ ನನಗೆ ಪ್ರೇರಣೆ ಕೊಟ್ಟವರು ಸನ್ಮಾನ್ಯ ಜಯಸಿ ಸುವರ್ಣರು. ಆಗೊಂದು ಮಾತು ರಘುವಣ್ಣ ಹೇಳಿದರು, ಕಾರ್ಯಕ್ರಮ ನಿರೂಪಣೆ ಮಾಡೋದಾದರೆ ಅದು ನಿತ್ಯಾನಂದ ಕೋಟ್ಯಾಂಡಿಂದ ಕಲಿತದ್ದು ಅಂತ. ನಾನು ಕೂಡ ಹಾಗೆ ಎಲ್ಲ ಮುಂಬೈ ಕನ್ನಡಿಗರಾಗಿರ್ಬೋದು, ಎಲ್ಲ ಕಡೆಯಲ್ಲಿ ನನಗೆ ಅತಿ ಉತ್ತಮವಾಯಿನ ಗುರು ಬೋರ್ಡ್ ಹಾಕೊಂಡು ಆ ಕಲಾವಿದನ ಕಲೆಯನ್ನು ಪಿದಾಯ್ಕಾನವರೆಗೆ ಹೆಸರಾದು ಆಯ್ಗೆ ಪ್ರಾಪರ್ ಡಿರೆಕ್ಷನ್ ತೋಜಪ್ಪವರೆಗೆ ಹೆಸರಾದು ಅಂಚಿನ ಒಂಜಿ ಪರಮ ಗುರು ನಾ ಬೆರಿ ಸಾಯ ಹೆಂಗೆ ಅವು ಡಾಕ್ಟರ್ ವಿಜಯ್ ಕುಮಾರ್ ಶೆಟ್ಟಿ. ಯಾನು ಈ ಗೌರವ ಸ್ವೀಕರಿಸೋಡ ಅಂಡ ಈ ಎತ್ತರೋಗ ಏರೋಡ ಅಂಡ ಆರ್ನ ಮಸ್ತ್ ಮಲ್ಲ ಕಾಂಟ್ರಿಬ್ಯೂಷನ್ ಉಂಡು. ಏನ ಎಂಕ್ ಈತ ಮಲ್ಲ ಪ್ರೇಕ್ಷಕರನ್ನೇ ದೊಡ್ಡ ಪಾತ್ರೆಗೆ ಆವಡಂದ ಅಂಡ ಆರ್ನ ಮಸ್ತ್ ಮಲ್ಲ ಕಾಂಟ್ರಿಬ್ಯೂಷನ್ ಉಂಡು. ಆರೆ ನನ್ನ ನಾಟಕ ರಂಗೋಡೆ ಹತ್ತು ಸಿನಿಮಾ ರಂಗೋಗ್ಲಕ್ಕಂತದ್ದು ಎಂಕ್ ಗೊತ್ತಿಪ್ಪಂದಿನ ಮಾತ ಕಲೆಕ್ಲೇನ ಏನಾದ್ರು ಪಿದಾಕನ್ಪದೇರು ಅಂಚದು ಮಸ್ತ್ ಮಲ್ಲ ಥ್ಯಾಂಕ್ ಯು. ಮೂಜನೆ ಆದ ಇಂಚಿನ ಒಂಜಿ ವೇದಿಕೆ ಬೊಕ ಇಂಚಿನ ಒಂಜಿ ಪ್ರೋತ್ಸಾಹನೆ ಬೋರ್ಡ್ ಹಾಕೊಂಡು ಇಂಚಿನ ಪ್ರೋತ್ಸಾಹನೆ ತಿಕ್ಕೊಂದಿತ್ತಂಡ ಖಂಡಿತವಾದ್ಲ ಎನ್ನಂಚಿನ ಯುವ ಕಲಾವಿದರೆಗೆ ನನಾತ ಸಾಧನೆ ಮಲ್ಪೊಡೊಂದದು ಮನಸ್ಸಾಪುಂಡು. ಅಂಚಾದು ಇನಿ ಚಾರ್ಕೋಪ್ ಕನ್ನಡಿಗರ ಬಳಗಾಗ ಎನ್ ಮಸ್ತ್ ಥ್ಯಾಂಕ್ಸ್ ಪನ್ಪೆ. ಎನ್ನ ಇದ ಮುಟ್ಟದ ಎಫರ್ಟ್ಸನ್ನು ಅಪ್ರಿಷಿಯೇಟ್ ಮಲ್ತಿನೇಕ್ ಎನ್ ನನಾತ ಸಾಧನೆ ಮಲ್ಪೆ ನನಾತ ಪ್ರೌಡ್ ಫೀಲ್ ಮಲ್ಪವೆ ಕಡೆ. ಥ್ಯಾಂಕ್ ಯು. ರೇಷ್ಮಾ ಒಂಜಿ ವಿಷಯನ ಪನ್ನೀರ ಮದತ್ತಲು ಎಂಚ ಒಂಜಿ ವಿಷಯ ಮರೆತು ಪೋಣೆಂಕ್ ಹಾಂ ಈಜಿಜ್ಜಿ ಅಂತಲೋಟ್ ಪಾತ್ರ ತಲೆಚ್ಚಿ ಹಾಂ ಇತ್ತೆ ಇಂಚಪ್ಪ ನೋಡ ಹಾಂ ಇನಿ ಏನಾನು ವಾ ಕಾರಣೊಳ್ಳೆ ಇದೇರ ಏನ್ ಸ್ಟಾರ್ ಅಟ್ರಾಕ್ಷನ್ ಪಂಡೇರು ಅವು ಸ್ಟಾರ್ ಅಟ್ರಾಕ್ಷನ್ ಬತ್ತಿನಂದು ಎಂಚಂದು ಪಂಡ ಪತ್ತನಾಚೆ ಫಿಲ್ಮ್ ಹಿಡ್ದಾರ ಅದು ಭಾರಿ ಶೋಕದ ಒಂಜಿ ಫಿಲ್ಮ್ ಯಾನ್ ಐಟು ಬೆಲೆ ಮಲ್ದೆ ಬಂದು ಪುಗರ್ನತ್ತು ಖಂಡಿತವಾದ್ಲ ಮಸ್ತಿ ಎಡ್ಡ ಫೀಡ್ಬ್ಯಾಕ್ ಬೈದಂಡು ನಮ್ಮನ ಕರಾವಳಿ ಏರಿಯಾಡ್ದು ನಾನು ಪಕ್ಕೊಡೆ ಬಾಂಬೆಡ್ ಬರ್ರೆಂಡು ಅವು ವಿಜಯ್ ಅಂಕಲ್ನ ಒಂಜಿ ಕರೀನ 40 ವರ್ಷದ ಇಂಚಿದ್ದ ಡ್ರೀಮ್ ಪ್ರಾಜೆಕ್ಟ್ ಆರು ಎನ್ನ ಮಿತ್ತು ವಿಶ್ವಾಸ ಇದೆ ಹೆಂಗೆ ಐಟು ಮುಖ್ಯ ಪಾತ್ರ ಕೊಡ್ತೇರು. ಐ ಹೋಪ್ ಯಾನೈಕೆ ಜಸ್ಟಿಸ್ ಮಲ್ಲೆ. ಹಾಂ ನಾವು ನಿನಗೆ ದಕ್ಕಿ ಹೋದೆವೋ ರಾಜ, ಹೋಯ್ ರಾಜ, ಬಂಗಾರ ರಾಜ.
ಕಣ್ಮಣಿ. ಈಗಾಗಲೇ ಸಮಗ್ರ ತುಳುವರ ಮನೆಮಾತಾಗಿರುವ ಪತ್ತನಾಜೆ ತುಳುವೆರ ಪರ್ಬ ಸಿನಿಮಾ ರಂಗದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿದ ಚಲನಚಿತ್ರದ ಕತೆ, ಚಿತ್ರಕಥೆ, ನಿರ್ದೇಶಕರಾಗಿ ತನ್ನ ಅದ್ಭುತ ಪ್ರತಿಭೆಯನ್ನು ಮೆರೆದು ಈ ಚಿತ್ರದ ಮೂಲಕ ಕರಾವಳಿಯ ಸಿನಿಮಾ ಕ್ಷೇತ್ರಕ್ಕೆ ಪುನಶ್ಚೇತನ ನೀಡಲು ಮುಂದಾಗಿರೋ ಸಾಹಸಿ ಇವರನ್ನು ಚಾರ್ಕೋಪ್ ಕನ್ನಡ ಬಳಗದ ವತಿಯಿಂದ ಈ ಚಾರ್ಕೋಪ್ ಕನ್ನಡ ಸಂಘ ಭಿನ್ನವಾಗಿ ವಿಶೇಷವಾಗಿ ಇಂತಹ ಒಂದು ಸನ್ಮಾನಕ್ಕೆ ಅಥವಾ ವ್ಯಕ್ತಿಗಳನ್ನು ಗೌರವಿಸೋದಕ್ಕೆ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಟ್ಟದ್ದು ಇವತ್ತು ಎದ್ದು ತೋರ್ತಾ ಇದೆ. ಇವತ್ತು ನಡೆದಂತಹ ಈ ಸನ್ಮಾನ ನೋಡಿದಾಗ ರೋಮಾಂಚನ ಆಗ್ತದೆ. ಯಾಕೆ ಹೇಳಿದರೆ ಕಳೆದ ಕೆಲವು ವರ್ಷಗಳಿಂದ ಮುಂಬಯಿಯ ಸಾಂಸ್ಕೃತಿಕ ಕ್ಷೇತ್ರದ ಅಥವಾ ಈ ಮಣ್ಣಿನ ಒಂದು ತುಳು ಪಂಡ್ಲಗ ಕಮ್ಮೆನೂ ಪರ್ಮಾಯಿನಕ್ಲೇನು ಲೆತ್ತದು ಕೊಂಡಾಡದು ತಮ್ಮನ ಮಲ್ತದು ಅಕಲು ನಮ್ಮ ರೇಷ್ಮಾಂಬನ್ ಎಂಚ ಅಕಲು ದುಮ್ಮುದನ ಎಂಚ ಆ ಕಲೆತ ಮೂಲಕ ದುಮ್ಮುಡು ಬಂದ್ವೇನು ತೋಜಾದ ಕೊರ್ರೆಗೆ ಅಥವಾ ಶಕ್ತಿ ಕೊರ್ನ ಸಂಸ್ಥೆ ನಮ್ಮ ಚಾರ್ಕೋಪ್ ಕನ್ನಡಗ ಬಳಗ ಅಂಚಾದ ಸುರುಟು ಈ ಸಂಸ್ಥೆಗೆ ಯಾನು ಉಡಲದಿಂಜಿನ ಒಂಜಿ ಸೊಲ್ಮೆನ್ ಸಂದ ಒಂದುಲ್ಲೆ 18ನೇ ವಾರ್ಷಿಕೋತ್ಸವದ ಒಂದು ಅಭೂತಪೂರ್ವ ಸಭೆ. 11 ಗಂಟೆಗೆ ನಾವು ಬಹುಶಃ ವೇದಿಕೆಗೆ ಬಂದಿದ್ದೇವೆ. ಬಹಳ ತುಂಬಿದ ಸಭೆಯಲ್ಲಿ ಉಪಸ್ಥಿತ ವೇದಿಕೆಯ ಎಲ್ಲ ಗಣ್ಯರೇ, ಸಂಘದ ಅಧ್ಯಕ್ಷರೇ, ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆಯನ್ನು ಮಾಡಿದ ಇದು ಸನ್ಮಾನಿಸಲ್ಪಟ್ಟ ಗಣ್ಯರೇ, ಸಂಘ ಸಂಸ್ಥೆಗಳನ್ನು ಗೌರವಿಸಿದ್ದೇವೆ. ಅದರ ಪ್ರತಿನಿಧಿಗಳೇ, ಉದಯೋನ್ಮುಖ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸಿದ್ದೇವೆ. ಅವರೇ, ಎದುರಿಗಿರುವ ಸಭಿಕರೇ, ಯಾನು ವೇದಿಕೆಡೆ ಕುದೊಂದು ತಿನ್ನದಾಗ ಮೊಬೈಲ್ ಒಂಜಿ SMS ಬತ್ತಂಡು. ಎಡಮ ಗಂಟೆಗೆ ಪಾಪ ಶಾರದಾ ಅಂಬೆ ಪೂಜೆ ಮಲ್ತೊಂದಿಲ್ಲ. 11 ಗಂಟೆ ಬೊಕ್ಕ ಅವರಿಗೆ ರೆಸ್ಟ್ ಬಂಡದು ಅಂಡ್ ಹೆಚ್ಚಿನ ಸಭೆ ತೋಜಿನ ಅವೇಡು ಬೊಕ್ಕನೆ. ನೆಕ್ಸ್ಟ್ ಟೈಮ್ ಆ್ಯನಿವರ್ಸರಿ ಅವನಾಗ ಲೆಟ್ ಅಸ್ ಮೇಕ್ ಎ ಕಮಿಟ್ಮೆಂಟ್. ಕಾರ್ಯಕರ್ತರು ಎಡಮ ಗಂಟೆ ಶಾರದಾ ಪೂಜೆ ಮಲ್ಪೋಯರು 11 ಗಂಟೆಗೆ ಸಭಾ ಕಾರ್ಯ ಸ್ಟಾರ್ಟ್ ಹಾಕೊಂಡು ಅಟ್ಲೀಸ್ಟ್ 11 ಇಂಚಿನ ಒಂಜಿ ಸಭಾಂಗಣ ತೂಪಿನ ಅವಕಾಶ ನಂಗೆ ತಿಕ್ಕೊಡು. ಈ ಸಂಸ್ಥೆದ 10ನೇ ವಾರ್ಷಿಕೋತ್ಸವ ಸಂದರ್ಭಡು ಯಾನೆಡೆ ಬತ್ತುತ್ತೆ. ಆ ಸಂದರ್ಭಡು ಯಾನೊಂಜಿ ಪಾತ್ರ ಬಂದುತ್ತೆ. 10 ವರ್ಷದ ಬಾಲೆ ತನ್ನ ವಯೋಮಿತಿಗೆ ಮೀರಿದಿನ ಕೆಲಸ ಈ ಸಂಸ್ಥೆ ಮಲ್ತೊಂದು ನನ್ನ ದುಂಬುಗು ಭವಿಷ್ಯ ಎಡ್ಡೆ ಉಂಡು ಪಂಡದು ಅಂಚಿನ ಒಂಜಿ ಸಂಪ್ರದಾಯ ಕಲ್ಚರ್ ಮುಲ್ಪ ತೂಂದುಲ್ಲ. ಎಸ್, you have been recognizing the wonderful service of noble people. ಆ ಒಂಜಿ ಉತ್ತೇಜನ ಪ್ರೋತ್ಸಾಹಕೊಂಡ ಮಾತ್ರ ಈ ರೀತಿ ಸಭಿಕೆಯರು ಮಾತ್ರ ಬರ್ಪೇರು, ದೂರೋಡು ಬರ್ಪೇರು. ಇನಿ ಸಂಘ ಸಂಸ್ಥೆದಲ್ಲಿ ಇಷ್ಟು ಬೊಂಬಾಯಿಡು ಪರಿಸರೋಡು ಎಂಡಾದು ಅಂಚಿ ಮಿರಾ ರೋಡು ಹೊಸೈ ಅಂಚಿ ನಮ್ಮ ಪೋಂದುಲ್ಲ ಅಂಚಿನ ಕಾರ್ಯಕ್ರಮ ಅವೊಂದು ಉಪ್ಪಡು ಎಂಕ್ ಮಂಜುನಾಥ್ ಬನ್ನೂರು ಪಂತೇರು ಯಾಪಲ್ಲ ಪಂಡ ಯಾನ ಒಂಜಿ ಸಂಸ್ಥೆದ ಸಂಘಟಕ್ಕೆ ಅದು ನಿರೂಪಣೆ ಮಲ್ಪನಗನೇ ಕೆಲವು ವಿಷಯ ಕೊರ್ದು ಉಡುಪ ಎಂಕಲ್ ಬೊಕ್ಕ ಇತ್ತೆ ಅಧ್ಯಕ್ಷ ಆಯ್ ಬೊಕ್ಕ LV ಗೊತ್ತುಂಡು ಅಧ್ಯಕ್ಷ ಭಾಷಣ ರೆಸ್ಟ್ರಿಕ್ಸ್ ಮಲ್ಪಡು ಅಪ್ಪು ಅಂಚಿನ ಒಂಜಿ ನಮ್ಗೆ ಟೈಮ್ ಲಿಮಿಟ್ ಒರಿಯುಜಿ ರಮೇಶ್ ಆರ್.ಎನ್. ಶೆಟ್ರೆ ಅವಡ ಅಧ್ಯಕ್ಷರಿಗೆ ಮಸ್ತ್ ಪಾತೆರ ಉಪ್ಪುಡು ಅಂಚಾದ ಎಂಕಲ್ ಮುಖ್ಯ ಅತಿಥಿ ಬತ್ತು ಒಂದು ದಿನಗಳಿಗೆ ಪಾತೆರುವ ಪೋರೆ ಸಾಧ್ಯತೆ ಉಂಡು. ಅಧ್ಯಕ್ಷರನ್ನ ಭಾಷೆಗೆ ಅವಕಾಶ ಕೊರ್ಕ LV ಕೆಲವು ಉಪಯುಕ್ತವಾಯಿನ ಜೋಕುಲಿಗೆ ಮಾರ್ಗದರ್ಶಕವಾಯಿನ ಪಾತೆರ ಪಂಡೇರು. ಎಸ್, ಇಟ್ ದ ನೀಡ್ ಆಫ್ ಅವರ್ ಇದು ಮುಲ್ಪ ಜೋಕುಲು ಮಾತ ತೂಂದುಲ್ಲೇರ್. ಎಸ್, ವಿ ಲರ್ನ್, ವಿ ಗ್ರ್ಯಾಜುಯೇಟ್, ವಿ ಡೆವಲಪ್ ಅವರ್ ನಾಲೆಜ್, ಬಟ್ ಲೆಟ್ ಅಸ್ ರಿಮೆಂಬರ್ ದ್ಯಾಟ್ ಯುವರ್ ಬಿಹೇವಿಯರ್ is more important than knowledge. Knowledge may not help you at time of your need, but your behavior. In case you fail with your knowledge, ನಿಗಲ್ನ ಬಿಹೇವಿಯರ್ ಗುಣ ನಡತೆ ನಂಗೆ ಬಚಾವ್ ಮಲ್ಪುಂಡು ಅಂಚಿನ ಒಂಜಿ ಕಲ್ಚರ್ ನಮ್ಮ ಮಾತ ಡೆವಲಪ್ ಮಲ್ಪಗ. ಇದು ಒಂದು ಭಾಷಾವಾರು ಸಂಘ, ಒಂದು ಜಾತಿಯ ಸಂಘ ಮತ್ತು ಒಂದು ಭಾಷಾವಾರು ಸಂಘದ ದೇವರಣೆ, ಆಚಾರ ವಿಚಾರ, ಆಡಳಿತ ವೈಖರಿಯಲ್ಲಿ ತುಂಬ ವ್ಯತ್ಯಾಸವಿದೆ. ಜಾತಿಯ ಸಂಘದ ವ್ಯವಸ್ಥೆ ಒಂದು ಪರಿವಾರದಂತೆ ಇದ್ದರೆ, ಭಾಷಾವಾರು ಸಂಘದಲ್ಲಿ ಅಭಿವೃದ್ಧಿಯಲ್ಲಿ ವಿವಿಧತೆ, ಆಯ್ಕೆಯಲ್ಲಿ ಭಿನ್ನತೆ ಇರುವುದು ಸಾಮಾನ್ಯ. ಆದರೆ ಇಲ್ಲಿ ಎಲ್ಲರ ಭಾವನೆಗಳನ್ನು ಸಮತೋಲನದಲ್ಲಿ ಇರಿಸಿ ಸಮಾನತೆಯನ್ನು ಕಾಪಾಡಿಕೊಂಡು ಹೋಗಬೇಕಾಗುತ್ತದೆ. ಇಲ್ಲಿ ಐಕ್ಯತೆಯ ವಾತಾವರಣದ ಅನುಭವ ನನಗೆ ಆಗುತ್ತಿದೆ. ಈ ಬಳಗದ ಅಧ್ಯಕ್ಷರ, ಸಮಿತಿಯ ಹಾಗೂ ಸದಸ್ಯರ
ಉತ್ತಮ ಹಾಗೂ ಅರ್ಥಪೂರ್ಣ ಸಾರ್ಥಕ ಕಾರ್ಯವೈಖರಿಯನ್ನು ಕಂಡು ಸಂತೋಷಗೊಂಡೆ. ಬಳಗದವರನ್ನು ಎಲ್ಲ ಮನತುಂಬಿ ಅಭಿನಂದಿಸುತ್ತಿದ್ದೇನೆ. ಈ ಬಳಗದವರು ವರ್ಷಂಪ್ರತಿ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಮಹಾನಗರದ ವಿವಿಧ ಸಂಘ ಸಂಸ್ಥೆಗಳಿಗೆ ನೀಡುತ್ತಿರುವ ಗೌರವಾರ್ಪಣೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಬಳಗದ ಹಿತೈಷಿಗಳಿಗೆ ಕೊಡುವ ಸನ್ಮಾನ ಅಭಿನಂದನೀಯ. ಈ ದೇಶದ ಆರ್ಥಿಕ ರಾಜಧಾನಿ ಈ ಮಹಾನಗರದಲ್ಲಿ ಎಲ್ಲ ರಾಜ್ಯಗಳ ಜನರು ಬೇರೆ ಬೇರೆ ಉದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆದರೆ ಮುಂಬಯಿಯಲ್ಲಿ ಕನ್ನಡಿಗರಾದ ನಮಗೆ ವಿಶೇಷವಾದ ಗೌರವವಿದೆ. ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ, ಉದ್ಯೋಗ, ರಾಜಕೀಯ ರಂಗಗಳಲ್ಲಿ ಮುಂಬೈ ಕನ್ನಡಿಗರು ಸಾಧನೆ ಮಾಡಿ ತೋರಿಸಿದ್ದಾರೆ. ನಮಗೆ ಗೊತ್ತಿದ್ದ ಹಾಗೆ ಮನುಷ್ಯ ಯಾವತ್ತೂ ಒಂಟಿಯಾಗಿ ಬದುಕಲಾರ, ಬದುಕಿದರೂ ಅದು ಬದುಕು ಆಗಲಾರದು. ಇದರಿಂದಾಗಿಯೇ ಈ ಸಂಘ ಮತ್ತು ಸಂಸ್ಥೆಗಳು ಹುಟ್ಟಿರಬಹುದು. ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಎಲ್ಲ ಅತಿಥಿ ಗಣ್ಯರಾದ ನಿತ್ಯಾನಂದ ಕೋಟ್ಯಾನ್ರವರೇ, ಮನೋಹರ್ ಶೆಟ್ಟಿಯವರೇ, ನಮ್ಮ ಸದಾನಂದ ಕೋಟ್ಯಾನ್ರವರೇ, ಇವರು ದೇವಾಡಿಗರವರೇ, ಹಾಗೂ ನಮ್ಮ ಹಿರಿಯ ಸಹೋದರರಾದ ವಿಜಯಣ್ಣ, ಭಾಸ್ಕರ್ ಸರ್ಪಡಿಯವರೇ, ಗೌರವಾನ್ವಿತ ವಿಶ್ವಸ್ತರೇ, ಗೌರವಾನ್ವಿತ ನಮ್ಮ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳೇ, ಎಲ್ಲ ನನ್ನ ಹಿರಿಯರಾದ ಆತ್ಮೀಯರು ಎದುರುಗಳಿದ್ದಾರೆ. ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಹಿರಿಯರಾದ ಪದ್ಮನ ಪೈಡವರಿದ್ದಾರೆ, ಸಂಜೀವಣ್ಣ ಇದ್ದಾರೆ, ಮುಂಡಪ್ಪಣ್ಣ ಇದ್ದಾರೆ. ನನ್ನ ಆತ್ಮೀಯರಾದ ಈಗ ಭಾರಿ ಸೌಮ್ಯ ಸ್ವಭಾವದ ಸುರೇಂದ್ರಣ್ಣ ಈಗ ಖಳನಾಯಕನ ಪಾತ್ರ ಮಾಡಿದ್ದಾರೆ. ನಾನು ಮೊನ್ನೆ ಅವರಿಗಾಗಿ ನಾನು ಆ ಸಿನಿಮಾ ಕೂಡ ನೋಡಿ ಬಂದೇನೆ. ನಿಮಗೆಲ್ಲರಿಗೂ ನನ್ನ ಅನಂತ ವಂದನೆಗಳು. ಆತ್ಮೀಯರೇ, ನಾಡು ನುಡಿಯ ಸೇವೆಯೊಂದಿಗೆ ಕನ್ನಡವನ್ನು ಈ ಒಂದು ಮಹಾರಾಷ್ಟ್ರದ ಮಣ್ಣಿನಲ್ಲಿ ಉಳಿಸಿ ಬೆಳೆಸಬೇಕೆಂದು ಪಣ ತೊಟ್ಟಿರುವ ಚಾರ್ಕೋಪ್ ಕನ್ನಡಿಗರ ಬಳಗದ ಎಲ್ಲ ಸದಸ್ಯರಿಗೆ ನಾನು ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಯಾವುದೇ ಒಂದು ಸಂಸ್ಥೆ ಹುಟ್ಟಿ ಹಾಕುವುದು ಭಾರಿ ಸುಲಭ, ಅದನ್ನು ಬೆಳೆಸುವುದು ಭಾರಿ ಕಷ್ಟ. ಅದು ಈ ಹೊರನಾಡಿನಲ್ಲಿ ಒಂದು ಕನ್ನಡಿಗರ ಸಂಸ್ಥೆ ಬೆಳೆಸುವುದಂದರೆ ನನಗೆ ತಿಳಿದ ಮಟ್ಟಿಗೆ ಅದು ಸ್ವಲ್ಪ ಕಷ್ಟವೇ ಸರಿ. ಆದರೂ ನಾವು ತುಳು ಕನ್ನಡಿಗರು ಯಾವುದಕ್ಕೂ ಹಿಂಜರಿಯುವುದಿಲ್ಲ, ತುಂಬ ಛಲವಾದಿಗಳು. ಯಾಕಂದರೆ 18 ವರ್ಷ ಈಗಲೇ ಆಗಿದೆ. ಯಾವ ಸಂಸ್ಥೆ 18 ವರ್ಷ ಪೂರೈಸಿತೋ ಆ ಸಂಸ್ಥೆ ಎಷ್ಟು ಗಟ್ಟಿಯಾಗಿ ಬೆಳೆದಿರಬೇಕಂತ ಇನ್ನು ನಾನು ಹೇಳಬೇಕಂತ ಇಲ್ಲ. ನಾವು ನಮ್ಮ ಸಂಸ್ಕಾರ, ಸಂಸ್ಕೃತಿ ಅದನ್ನು ನಾವು ಮಕ್ಕಳಿಗೆ ಕಲಿಸಬೇಕು. ಈಗ LV ಅವರು ಭಾರಿ ಒಳ್ಳೆಯದಾಗಿ ಹೇಳಿದರು, ಈಗಿನ ಮಕ್ಕಳ ಸಂಸ್ಕಾರ ಸಂಸ್ಕೃತಿ. ಆದರೂ ನಾನು ಹೇಳ್ತೇನೆ, ಮಹಾರಾಷ್ಟ್ರದಲ್ಲಿ ಈಗಲೂ ಊರಿಗಿಂತ ಹೆಚ್ಚಿನ ಸಂಸ್ಕೃತಿ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಇದೆ ಈಗಲೂ, ಅದು ನಮ್ಮ ತುಳು ಕನ್ನಡಿಗರಲ್ಲಿ. ಯಾಕಂದರೆ ಇಲ್ಲಿ ಆದಷ್ಟು ಕಾರ್ಯಕ್ರಮ, ತುಳು ಕನ್ನಡದ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಅದು ಈಗ ಊರಿನಲ್ಲಿ ಸಹ ಆಗ್ತಾ ಇಲ್ಲ, ಕರ್ನಾಟಕದಲ್ಲಿ ಸಹ ಆಗ್ತಾ ಇಲ್ಲ. ಈ ದಿನದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಬಂದ ಅತಿಥಿಗಳೆಲ್ಲರೂ ನನ್ನನ್ನು ಹೊಗಳ್ತಿದ್ರು. ಆದರೆ ಹೊಗಳಿಕೆಗೆ ಪಾತ್ರ ನಾನಲ್ಲ. ನನ್ನಿಂದಲೂ ಮೊದಲು ಇದ್ದ ನಮ್ಮ ಬಳಗದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಸಂಸ್ಥಾಪಕರಾದ ನಮ್ಮ ಜಯಣ್ಣ ಅವರು ಹಾಗೂ ಈಗ ನನ್ನೊಟ್ಟಿಗೆ ಎಳೆಯುವ ಎಲ್ಲ ಸದಸ್ಯರುಗಳು ಅವರಿಗೆ ಈ ಹೊಗಳಿಕೆ ಸಲ್ಲಿಸ್ತದೆ, ನನಗಲ್ಲ. ಮತ್ತೊಂದು ವಿಷಯ ಅಂದರೆ, ನಮ್ಮ ಬಳಗದಲ್ಲಿ ಸ್ತ್ರೀಯರು ಪ್ರಮುಖವಾಗಿ ಮಹಿಳಾ ವಿಭಾಗ ಇದೆ. ಆ ಮಹಿಳಾ ವಿಭಾಗ ಅಲ್ಲದೆ ಸಹ ನಮ್ಮ ಮೇನ್ ನಮ್ಮ ಟ್ರೆಸರರು ಗೌರಿ ಡಿ ಪಣ್ಯಾಡಿ ಮತ್ತು ಜೊತೆ ಕಾರ್ಯದರ್ಶಿ, ಜೊತೆ ಟ್ರೆಸರರ್ ಎಲ್ಲರೂ ಮಹಿಳೆಯರು. ಅವರೆಲ್ಲರ ಸಹಕಾರ ಹಾಗೂ ಕೆಲಸ ತುಂಬ ಅವರಿಗೆ ಈ ಏನು ಎಲ್ಲ ಹೊಗಳಿಕೆ ಅವರಿಗೆ ಸಲ್ತದೆ. ಹಾಗೆ ಹೊಸೈ ಕನ್ನಡಿಗ ಬಳಗದ ಅಧ್ಯಕ್ಷರು ಹೇಳಿದ ಪ್ರಕಾರ ನಾನು ಈಗ ಅಧ್ಯಕ್ಷರಾಗಿರೋದಕ್ಕೆ ನಮ್ಮ ಮೊದಲಿನ ಅಧ್ಯಕ್ಷರು ಹಾಗೂ ಎಲ್ಲ ಕಮಿಟಿಯವರು ಮಾಡಿರುವ ಕಾರ್ಯ
ಶ್ಲಾಘನೀಯ. ಚಾರ್ಕೋಪ್ ಕನ್ನಡ ಸಂಘಕ್ಕೆ ಮತ್ತು ನನಗೆ ಬಹಳ ಅನೇಕ ವರ್ಷಗಳಿಂದ ಒಳ್ಳೆಯ ಸಂಬಂಧ ಇದೆ. ಇತ್ತೀಚೆಗೆ ನಾನು ಅದರ ಸಲಹಾಗಾರನಾಗಿ ನೇಮಕಾಗಿದ್ದೇನೆ. ಬಹುಶಃ ಹೊರನಾಡಿನಲ್ಲಿ ಕನ್ನಡದ ತಾಯಿ ಭುವನೇಶ್ವರಿಯ ತೇರೆಳೆಯುವಂಥ ಕೈಂಕರ್ಯವನ್ನು ಬಹಳ ಉತ್ತಮವಾಗಿ ಮಾಡ್ತಿರುವಂಥ ಒಂದು ಒಳ್ಳೆಯ ಸಂಸ್ಥೆ ಹೇಳಿದರೆ ನಮ್ಮ ಚಾರ್ಕೋಪ್ ಕನ್ನಡ ಬಳಗ. ಯಾಕಂತೇಳಿದ್ರೆ ಇದು 18ನೇ ವಾರ್ಷಿಕೋತ್ಸವ ಆಚರಿಸುವುದು ಅದರೊಂದು ಮಾದರಿ ಸಂಸ್ಥೆ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಈ ಸಂಸ್ಥೆಯ ಉದ್ದೇಶಗಳನ್ನು ನಾವು ಕೇಳಿದಾಗ ನನಗೆ ಸೇರಿದ್ದು ಉದ್ದೇಶ ಅದೇ. ಬಹಳ ಒಳ್ಳೆಯ ಒಂದಷ್ಟು ವಿಚಾರಗಳು ಇಲ್ಲಿವೆ. ವಿಶೇಷವಾಗಿ ಸಾಂಸ್ಕೃತಿಕ ರಂಗದಲ್ಲಿ ಇವರ ಸೇವೆಯನ್ನು ನಾವು ಮೆಚ್ಚತಕ್ಕದ್ದು. ಪ್ರತಿ ವಾರ್ಷಿಕೋತ್ಸವದಲ್ಲಿ ಈ ವಠಾರದ ಮಾತ್ರವಲ್ಲ, ಸಮಸ್ತ ಮುಂಬಯಿಯ ವಿಶೇಷ ಶ್ರೇಷ್ಠರನ್ನು ಅಥವಾ ಬೇರೆ ಬೇರೆ ರಂಗದಲ್ಲಿಯ ಸಾಧಕರನ್ನು ಆಯ್ದು ತಂದು ಅವರನ್ನು ಸನ್ಮಾನ ಮಾಡೋದು, ಅದು ಕೂಡ ಇಡೀ ಕಾರ್ಯಕ್ರಮದಲ್ಲಿ ಅದಕ್ಕೆ ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ನಮ್ಮ ಚಾರ್ಕೋಪ್ ಕನ್ನಡ ಸಂಘ. ಕಳೆದ ಇದರ ಪ್ರಾರಂಭದಿಂದ ಇಲ್ಲಿವರೆಗೂ ನಾನು ಭಾಳ ಹತ್ತಿರದ ಇದ್ದುಕೊಂಡು ನೋಡಿದವನು. ಈಗಿನ ಅಧ್ಯಕ್ಷರು ಬನ್ನರವರು ನಮ್ಮ ಆತ್ಮೀಯ ಸ್ನೇಹಿತರು. ಬಹುಶಃ ನಮ್ಮ ಪತ್ರರಾಜ ಸಿನಿಮಾವನ್ನು ನಾನು ಮತ್ತು ಅವರು ಒಟ್ಟಾಗಿ ಮಾಡಿದ್ದೇವೆ. ಆ ಒಂದು ಮೈಲೆ ಕಳೆ ಒಂದು ಕುರಲೇನು ತುಂಬೊಂದು ರಂಗದ ಕಲವೊಂದು ಗಂಧದ ಕೊದಡುಂದು ಬೇರಿದ ಕಡಲುಂಡು ತಿಂದು ದುಂಡುದು ಸುಖವುಂಡು. ಓಹೋ ಹೋ ಓಹೋ ಹೋ